ದಶರಥ ನೃಪತಿ ಇನಕುಲ ವಾರಿಧಿಗೆ ಪ್ರತಿ ಚಂದ್ರನು ಧಾರಿಣಿಯ ನಾಡು ತಿರಲು ಕುಶಿಕರು ಮಾರನು ಕರೆ ದೊಯ್ಯಲು ಯಜ್ಞಕ್ಕೆಂದು ಪ್ರತಿಯೊಂದು ಕಡೆ ತಕೀಟ ತಕದಿಮಿ ತಕೀಟ ತಕದಿಮಿ ಇದನ್ನು ಹಾಡುವಾಗ ಹೀಗೆ ಬರ್ತದೆ. ಅದು ಮಾತ್ರ ಹ್ರಸ್ವ ದೀರ್ಘವನ್ನು ಸೇರಿಸುವಾಗ ನಿಮಗೆ ಕೇಳುವಾಗ ಬೇರೆ ನಮಗೆ ಕೇಳ್ತದೆ. ಆದ್ರೆ ಮೂಲ ತತ್ವ ಏನಂದ್ರೆ ಈ ಅಕ್ಷರ ಏನುಂಟು ಅದಕ್ಕೆ ಗಮಕ ಸೇರ್ಬೇಕು ಹಾಡುಗಾರ. ಹೊರತು ನಿಮಗೆ ಖುಷಿಬದ್ದಾಗಿ ಎಲ್ಲೆಲ್ಲಿ ಹೇಳಲಿಕ್ಕಿಲ್ಲ. ಇದು ನಾನು ಓದಿದ್ದೇನೆ ಯಾವುದು ತಾಳದಲ್ಲಿ ಓದಿದ್ದೇನೆ. ಇದನ್ನು ಮಧ್ಯಮವಾದಿ ರಾಗದಲ್ಲಿ ಹೇಗೆ ಹಾಡೋದು ಅನ್ನ ಬದಲಾವಣೆಗೆ ಕಾರಣ ಏನು? ಅದೇನಂದ್ರೆ ದೇಗುಕ್ತಿ ಹೇಳುವಂತ ದೇಗುಕ್ತಿ ನಮ್ಮಲ್ಲಿ ಹಾಡ್ತಾರೆ. ಆದ್ರೆ ಇದು ಅದು ಸಾಮಾನ್ಯವಾಗಿ ಮುಂದಿನ ರಾಗ ಅಂದ್ರೆ ಅನಂತರದ. ಹೌದು ಹೌದು, ಅನಂತರದ ರಾಗ. ಹಾಗಾಗಿ ಇಲ್ಲಿ ಅದನ್ನು ಹಾಡುವುದಿಲ್ಲ, ಬೇರೆ ಹಾಡ್ತಾರೆ. ಇದು ಚಂದ್ರತಾನ. ಅದು ಹೇಗೆಂದ್ರೆ ತಕ್ಕ ತಕ್ಕಿಟ ತಕ್ಕ ತಕ್ಕಿಟ ತಕ್ಕ ತಕ್ಕಿಟ ತಕ್ಕ ತಕ್ಕಿಟ. ಇದು ಅದರ ಛಂದಸ್ಸಿನ ರೂಪ. ನಾನು ಇದನ್ನು ತಾಳದಲ್ಲಿ ಹೇಳ್ತಾ ಇದ್ದೇನೆ. ಹೌದು ಹೌದು, ಛಂದಸ್ಸನ್ನು ಅದು ಮಾತ್ರ ಕಾಲದಿಂದ ಛಂದಸ್ಸನ್ನು ಈ ಅಕ್ಷರ ಕಾಲದಲ್ಲಿ ನಮಗೆ ಹೇಳಿ ಬರ್ತದೆ. ತಕ್ಕ ತಕ್ಕಿಟ ತಕ್ಕ ತಕ್ಕಿಟ ಮಂತ್ರಿ ಮಹಾವೀರಾಸು. ಮಂತ್ರ ಅಂದ್ರೆ ಸುಮಂತ್ರ ಈಚಿದೆ. ಮಂತ್ರ ಬಹು ವೀರ ಅಂತರಂಗದಿ ಪೇಳು ನೀ ತಿಳಿದು ಪೇಳುವು. ಇದನ್ನು ಹೇಗೆ ಹೇಳ್ತಾರೆ ಅಂತ ನೋಡಿ. ಮಂತ್ರಿ ಮಘವೀರ
ಕೀಟ ಟ ಟ ಟ ಕೀಟ ಹೀಗೆ ಹೋಗ್ತಾ ಇದೆ. ಅದರಲ್ಲಿ ಓದಲಿಕ್ಕೆ ಮೊದಲು ಓದಲಿಕ್ಕೆ ಅಭ್ಯಾಸ ಮಾಡ್ತಾರೆ, ಆಮೇಲೆ ಅದಕ್ಕೆ ರಾಗವನ್ನು ಜೋಡಿಸುವಂತ ಮಾಡ್ತಾರೆ. ಇದು ಮುಂದೆ ಯಾವುದು ಅಷ್ಟತಾಳದಲ್ಲಿ ಮಾಡ್ತಾರೆ. ಅಷ್ಟತಾಳದಲ್ಲಿ ಬಾಲೆ ಕೇಳ್ಪು ಮಾಲೆ ಬಹಳ ಸುಂದರವಾದ ಪದ್ಯ. ಇದು ಘಂಟಾರ ಏಕತಾಳ ಅಂತ ಇದೆ, ಅದು ಸಾಮಾನ್ಯವಾಗಿ ಅಷ್ಟತಾಳದಲ್ಲಿ ಹೇಳೋದು ಪದ್ಧತಿ. ಅಲ್ಲಿ ಕೂಡ ಹಾಗೆ ಪದ್ಧತಿ, ನಮಗೆ ಪದ್ಧತಿ ಬಹಳ ಮುಖ್ಯ ಆಗ್ತದೆ. ಯಾಕಂತ ಹಳೆ ಭಾಗತರು ಅದಕ್ಕೆ ಸಂಗೀತವನ್ನು ಜೋಡಿಸ್ಕೊಟ್ಟಿದ್ದಾರಲ್ಲ ನಮಗೆ. ಹೌದು, ಈಗ ನಾವು ಬೇರೆ ರೀತಿಯಲ್ಲಿ ಹಾಡುವುದು ಇಟ್ಕೊಳ್ಳಿ, ಅದು ಬೇರೆ ಆಗ್ತದೆ. ನಮಗೆ ಏನು ಪ್ರದತ್ತವಾಗಿ ಬಂದಿದೆ ಅದನ್ನು ನಾವು ಹಾಡು ಜತನದಿಂದ ಸಂಗ್ರಹಿಸಿ ಉಳಿಸ್ಕೊಳ್ಬೇಕು. ಈಗ ಇಲ್ಲಿ ಇನ್ನೊಂದು ಪ್ರಶ್ನೆ ಉಂಟು ಸರ್. ಈಗ ಅದರಲ್ಲಿ ಘಂಟಾರ ಏಕ ಅಂತ ಉಂಟು, ಅದು ಪದ್ಧತಿಯಲ್ಲಿ ಅಷ್ಟ ಆಗಿದ್ದು ಹೇಗೆ? ಅದಕ್ಕೆ ಕಾರಣ ಏನಿರ್ಬಹುದು? ಯಾವುದು? ಅದೇ ಈ ಇದರಲ್ಲಿ ಪುಸ್ತಕದಲ್ಲಿ ಇರುವುದು ಏಕತಾಳ ಅಂತ ಉಂಟಲ್ಲ, ಅದು ಅಷ್ಟತಾಳ ಆಗಿ ಬದಲಾವಣೆ ಮಾಡಿರುವಂತದ್ದು. ಯಾವುದೋ ಕಾಲಘಟ್ಟದಲ್ಲಿ ಭಾಗವತರು ಅದಕ್ಕಿಂತ ಇದು ಒಳ್ಳೇದಾಗ್ತದೆ ಅಂತ ಎಣಿಸ್ಕೊಂಡು ಪ್ರಯೋಗ ಮಾಡಿ. ಆಮೇಲೆ ಎರಡನೇದು ಅದು ಶೃಂಗಾರದ ವೇಷ. ಹೌದು ಹೌದು. ಏಕತಾಳಕ್ಕಿಂತ ಅಷ್ಟತಾಳದಲ್ಲಿ 2-3 ರೀತಿಯಲ್ಲಿ ಕುಣಿಸಲಿಕ್ಕೆಲ್ಲ ಇದೆ. ಏಕತಾಳದಲ್ಲಿ ಯಾವಾಗ ಏಕನಿತ್ಯತೆಗೆ ಮಾತ್ರ, ಇದು ಅಷ್ಟತಾಳದಿಂದ ಏಕತಾಳ ಮತ್ತು ತಿಥಿತೆ ತಗೊಂಡ ಕ್ರಮ ಎಲ್ಲ ಇದೆ. ಬಹಳ ಸುಂದರವಾಗಿ ಮಾಡ್ತಾರೆ. ಹೌದು. ಹಾಗಾಗಿ ಇದರಲ್ಲಿ ಏನು ವಿಶೇಷ ಇದೆ, ಅಷ್ಟತಾಳದಲ್ಲಿ ಅನೇಕ ಮಂದಿ ಅದರ ತಾಳದ ಸ್ವರೂಪವೇ ಗೊತ್ತಿಲ್ಲ. ಅವ್ರಿಗೆ ತದ್ದಿನ್ ತದ್ದಿ ಇದು ಅಷ್ಟ ಅಂತ ತಿಳ್ಕೊಳ್ಳೋದು, ಅದಷ್ಟ ಅಲ್ಲ, ಅದು ಅರ್ಧ ಮಾತ್ರ. ಅದ್ರ ನಿಜವಾದ ರೂಪ ಹೇಗಂದ್ರೆ ತ ಕ ತ ಕೀಟ ತ ಕ ತ ಕೀಟ ತ ಕ ತಿ ಮಿ ತ ಕ ತ ಕೀಟ ತ ಕ ತ ಕೀಟ ತ ಕ ತಿ ಮಿ ತ ಅಷ್ಟು ಹೇಳಿದ್ರೆ ಒಂದು ಅಷ್ಟ. ಅಲ್ಲಿ ಏನಾಗ್ತದೆ ತ ತ ತ ತ ತ ತ ತ ತ ಇದು ಅಕ್ಷರಕಾಲ ಬಂದು ಇದು ನಾನು ಸ್ವಲ್ಪ ವಿಲಂಬ ಮಾಡಿದೆ. ಹತ್ರ ಆದ್ರೆ ತ ಕ ತ ಕಿಟ್ಟ ತ ಕ ತ ಕಿಟ್ಟ ತ ಕ ದಿನಿ ತ 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 ಅ ಅ ಅ ಅ ಅ ಅ ಅ ಈ ತರ ಈ ನಮ್ಮ ಗಮಕನ ಅದು ಅದರಲ್ಲಿ ಕೆಲವು ದೀರ್ಘ ಆಗ್ತದೆ, 2 ಸೇರಿ ಒಂದು ದೀರ್ಘ ಆಗ್ತದೆ, ಕೆಲವು ಕೃತ ಆಗ್ಬೋದು. ಈ ರೀತಿಯಲ್ಲಿ ಆಗುವಾಗ ಅದರ ಗಮಕಗಳು ಬೇರೆ ಬೇರೆ ರೀತಿಯಲ್ಲಿ ಬಂದು ಸೇರ್ತಾರೆ. ಅದು ರೆಪ್ರೆಸೆಂಟ್ ಆಗಬೇಕು ಓದುವಾಗ. ಈಗ ಬಾ ಲೇ ಕೆ ಪೂ ಬಾ, ಇದು ಬಹಳ ವಿಲಂಬಕ್ಕೆ ಹೋಗ್ತಾ ಇದೆ. ಬಾಲೆ ಕೆ ಪೂ ಮಾಲೆ ಚಾರು ಬಾಲೆ ಕೆ ಪೂ ಅಂದ್ರೆ ಅದು ಆ ವಿಲಂಬ ಮಾಡಿದ್ರಿಂದ ಅದರಲ್ಲಿ ಅಕ್ಷರಕಾಲಗಳೆಲ್ಲ ಸ್ವರದಲ್ಲಿ ಕೂರಿಸಲಿಕ್ಕೆ ಅಂದ್ರೆ ಗಮಕಗಳಿಂದ ಅದು ಚೆಂದ ಮಾಡಿ ಬರ್ತದೆ. ಬಾಲೆ ಕೇಳು ಮಾಲೆ ಚಾರು ಚೀಲೆಯಿಂದು ನಿನ್ನ ಕಾಂತ ಭೂಲೋಕವ ರಾಮನಿಗೆ ಪಾಲಿಸಬೇಕೆಂದು ಹೀಗೆ ಬಡಗಿನಲ್ಲಾಗುವುದನ್ನು ಏಕೆ ತಗೊಳ್ತಾರೆ, ಆಮೇಲೆ ಅದು ತಿಥಿ ತಗೊಳ್ತಾರೆ. ಈ ರೀತಿ 3 ಮಾಡ್ತಾರೆ. ಬೆಂಕಲ್ಲ ಹಾಗೆ ಮಾಡಿದ್ರೆ ಒಂದು ರೀತಿ ನೇರ ತಿಥಿ ಬದಲ್ವಾ. ಹಾಗಾಗಿ ಇದನ್ನು ಕಲ್ಯಾಣ ರಾಗದಲ್ಲಿ ಹೇಳುವ ಬಹಳ ಪದ್ಧತಿ ಅಲ್ವಾ.
ಕಾಲಕ್ಕೆ ತಗೊಂಡೋಗಿ ಇದೊಂದು ಮಾಡ್ತಾ ಇತ್ತು, ಭಾಗವತಗಳೆಲ್ಲ ಹಾಡು ಹಾಗೆ ಮಾಡ್ತಾ ಇತ್ತು. ಇದನ್ನು ನಾನು ಶಾಸ್ತ್ರೀಯವಾಗಿ ಇದನ್ನು ಕಲಿತದ್ದು ಬಡವರಿನಲ್ಲಿ. ಆದರೆ ಇದು ನಾನು ಕೇಳಿದ ಅವನ ನೆನಪಿನಿಂದ ನಾನು ತೆಂಗುದ್ರ ಮೇಲೆ ಹಾಡ್ತೀನಿ. ತೆಂಗುದ್ರ ಆಗ ಹೌದು ಅದು ಗಟ್ಟಿ ಮಾಡಿದಾರ. ಈಗ ಹೇಳೋದು ಹೇಗೆ ಸರಿ ಅಂದ್ರೆ ಅದು ನಾನು ಸಹ ಕೇಳಿದ ಆ ನೆನಪಿನಿಂದ ಮಾಡ್ತಾ ಇರೋದು. ಆಮೇಲೆ ಏಕದಲ್ಲಿ ಮಾಡ್ತಾರ, ಅಂದ್ರೆ ಏಕತಾಳ ಉಂಟು ಅದರಲ್ಲಿ, ಇದರಲ್ಲಿ ಮಾಡೋದು. ಹಾಗೆ ಈಗ ಹಾಡಿದ್ದು ನನಗೆ ನೆನಪಿದೆ, ಆ ದೃಷ್ಟಿಯಿಂದ ನಾನು ಹೇಳಿದೆ. ಆಮೇಲೆ ಈ ವರ್ಣ ಪ್ರಯೋಗ ಉಂಟಲ್ಲ, ಇವರು ಈಗ ಏನು ಮಾಡ್ತಾ ಇದ್ದಾರೆ ಅಂದ್ರೆ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಭೀಮಸೇನ ಜೋಶಿಯವರು ಹೇಳಿದ್ದನ್ನು ಕೇಳಿ ನಮ್ಮ ಯಕ್ಷಗಾನ ಹಾಡಲು ಹಾಗೆ ಹಾಡಿಸಿ ಮಾಡ್ಯಾರ. ಹೇಗೆ ಅದು ಹಾಗೆಲ್ಲ ಯಾಕಂದ್ರೆ ನೀವು ಅದೇ ಪದ್ಯವನ್ನು ಯಕ್ಷಗಾನ ಭಾಗವತ ಕೂಡ ಅವ್ರು ಕರೆಕ್ಟ್ ಓದ್ತಾರೆ. ಹೇಗೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಭಾಗ್ಯ ಸೌಭಾಗ್ಯ ಅಲ್ಲಿ ಪ್ರಾಸ ಇದೆಲ್ಲ, ಪ್ರಾಸ ಬಹಳ ಮುಖ್ಯ ಪದ್ಯದಲ್ಲಿ. ಅದನ್ನು ಬಿಟ್ಟು ಈ ವರ್ಣ ವರ್ಣ ಅಂತ ಹೇಳುವ ಮಧ್ಯೆ ನಮ್ಮಮ್ಮ ನೀ ಸೌ ಅನ್ನೋದು ವರ್ಣ. ಈ ವರ್ಣವನ್ನು ಉಪಯೋಗಿಸೋದು ತಾಳದಲ್ಲೇ ಉಪಯೋಗಿಸೋದು. ಈಗ ಈ ಹಿಂದೂಸ್ತಾನಿ ಸಂಗೀತ ಇನ್ನೊಂದೆಲ್ಲ ಕೇಳಿಕೊಂಡು ಆಚೆ ಈಚೆ ಎಲ್ಲ ಮಾಡ್ತಾ ಇದ್ದಾರೆ. ಈಚೆ ಕೇಳೋದು ನಾನು ರೇಡಿಯೋದಲ್ಲಿ ಪದ ಅಂತ ಕೇಳಿದೆ, ಆ ಶಿಸ್ತು ಗೊತ್ತಿಲ್ಲ. ಈಗ ಈಗ ನೋಡಿ, ಈ ಮಾತಾಡುವರೆ ಕೇಳಿ ಏ ಹುಚ್ಚು ಮೂಳಿ ಕಾಮಿನಿಯರೋಳ್ ನಿವಾಳಿ ರಾಮನು ಹಿರಿಯವನಾಗಿದ್ದ ಮೇಲೆ ಈ ಸೀಮೆಯ ಭರತ ನಾಡುವದಿದು ಲೋಕಕ್ಕೆ ಸರಿಯೇ ಗುಣ ಮೇಲೆಯೇ ಇದು ಬರಿಯೇ ನೀನೇನ ನದಿ ನೀನೇನ ನದಿಯೇ. ಕೈಗೆ ಮಂತ್ರ ಹೇಳೋ ಪದ್ಯ. ಇದನ್ನು ಏಕತಾಳದಲ್ಲಿ ಹೇಳೋ ಕ್ರಮ. ಪುಸ್ತಕದ ಕೆಳಗೆ, ಈ ಪುಸ್ತಕದ ಕೆಳಗೆ Yeah.
ಇಲ್ಲಿ ಏನಾಗಿದೆ ಅಂದರೆ ಮೊದಲಿಗಾರು ಈಗಿನ ಪದ್ಧತಿ ಆಗಿದೆ. ಹೌದು, ಈಗಿನ ಕೆಲವರಲ್ಲಿ ಏನು ತಗದೆ ನಿಲ್ಲಿಸೋದು ಮತ್ತೆ ಅದೇ ಕ್ರಮ ಆಗಿದೆ. ಇದು ಈ ಕಳೆದ 25 ವರ್ಷದಲ್ಲಿ ಶುರು ಆದ ನನ್ನ ಕಣ್ಣೆದುರಲ್ಲೇ ಬದಲಾವಣೆ. ನಾನು ಚಕ್ರೇಶ್ವರ ಪರೀಕ್ಷೆ ಕೊಟ್ಟಾಗ ಅದಿರಲಿಲ್ಲ. ಅದು ಹೇಗಿತ್ತು ಅಂತಂದ್ರೆ ತಗದಿರೋದು ಒಂದೊಂದು ಎರಡು ಅಕ್ಷರಗಳು ತಗದಿನ ಅವರು ಇನ್ನೆರಡು ಹೋಯ್ತಲ್ಲ ತಗದಿನ ಅವರು ಒಂದು ಎರಡು ಅಕ್ಷರ. ಇದು ನಾವು ಯಕ್ಷಗಾನ ನಿಜವಾದ ಶಾಸ್ತ್ರೀಯ ಅದು. ನೀವು ಅದನ್ನು ತಗದಿನದು ಒಂದೊಂದು ಮಾಡಿದ ಶಾಸ್ತ್ರೀಯ ಅದು. ಯಾಕಂದ್ರೆ ಬಿಟ್ಟಿಲ್ಲ, ಕರೆಕ್ಟ್ ಆಯ್ತು, ಆವತ್ತು ಬಿಡ್ಲಿಕ್ಕಿಲ್ಲ. ಇದು ಕಳೆದ ಕೆಲವು ಕಾಲದಲ್ಲಿ ಏನೂ ಗೊತ್ತಿಲ್ಲದೆ ಇವರಷ್ಟಿಗೆ ನಮ್ದು ಹೊಸದು ಅಂತ ಮಾಡ್ಕೊಂಡು ಬಂದಿದ್ದಾರೆ. ಅದಲ್ಲ, ಇದನ್ನು ಈ ರೀತಿ ಜೋಡಿಸಿ ಮಾಡಿ ತಗದಿನ ನಿಲ್ಲಿಕ್ಕಿಲ್ಲ, ತಗದಿನದು ಒಂದು ಬಿಟ್ಟ ಈ ತರ ಮಾಡ್ತೀವಿ ನೋಡಿ. ಶಾಸ್ತ್ರೀಯ ನೆಲೆಯಲ್ಲಿ ಯಾವ ತಪ್ಪು ಬಿಟ್ಟು ಮಾಡಲಿಕ್ಕಿಲ್ಲ. ಪ್ರತಿಯೊಂದು ಆವರ್ತದ ಮುಕ್ತಾಯದಲ್ಲೇ ಬದಲಿಸಿದೆ. ಏಕದಿಂದ ತಿಥಿಗೆ ಒಂದು ಆವರ್ತನ ಬುಡದಲ್ಲೇ ಅದು ಬದಲಾವಣೆ ಆಗಿದೆ. ಅಂದ್ರೆ ಬುಡವೇ ಮುಕ್ತಾಯದ ಬುಡ. ಆ ಬುಡವನ್ನು ನಾವು ತಪ್ಪಿಸಿ ನಾವು ಮಾಡಲಿಕ್ಕೆ ಬಾರದು. ಇದು ಯಾಕೆ ಆಯ್ತು ಅಂದ್ರೆ ಬಹುಶಃ ಕೆಲವು ಕಲಾವಿದರಿಗೆ ಗೊತ್ತಿಲ್ಲದೆ ನಾಟ್ಯ ಗೊತ್ತಿಲ್ಲದವರನ್ನು ಬಂದು ತರಿಸಿ ಅವರನ್ನು ಸುಧಾರಣೆ ಮಾಡಲಿಕ್ಕೆ ಇದೆಲ್ಲ ಪ್ಲಾನ್ ಮಾಡಿ ಇದೊಂದು ಆಯ್ಕೆ ಅಂತ ಹೇಳಿದ್ರೆ ಕಳೆದ 30 ವರ್ಷದಲ್ಲಿ ಇದೇ ಪದ್ಧತಿ ಆಗಿದೆ. ಈಗ ನಾಳೆ ಯಾರು ನಿಮ್ಗೆ ಶಾಸ್ತ್ರಿ ಹೇಳ್ತಿಲ್ಲ, ನೀವು ಎಂತ ಇದನ್ನು ಕೇಳಿದ್ರೆ ಏನು ಹೇಳ್ತಾ ಇರೋರು? ಈ ಜವಾಬ್ದಾರಿ ಭಾಗವತ ಮತ್ತು ಮೊದಲಿಗಾರು ವಹಿಸಲೇಬೇಕು. ಬೇರೆ ಹಾಗೆ ನೆಕ್ಸ್ಟ್ ಈಗ ಅಷ್ಟ ಏಕ ತ್ರಿವಿಡೆ ಆಯ್ತು, ಝಂಪೆ ಆಯ್ತಲ್ಲ. ಹೌದು, ಈ ರೂಪಕ ಅದು ನೀವು ಚರಣಾಬ್ಜದಡಿಯಲ್ಲಿ ಅದು ಹಾಗೂ ಚಂದ ಉಂಟು. ಮೊನ್ನೆ ನೀವು ಇಂಟರ್ವ್ಯೂನಲ್ಲಿ ಈಗ ಅದು ಇದುವರೆಗೆ ನಾವು ಹೇಳುದು ಎಲ್ಲ ಮಾತ್ರ ಗಣದ ಪದ್ಯಗಳು. ಏಕಕಾಲ ಅಂದ್ರೆ 4 ತಕ್ಕ ಜನ ಹೀಗೆ ಆ ಗಣ ವ್ಯವಸ್ಥೆ ಆಗಿರ್ತದೆ. ಅಂಶಗಣ ಹೇಗೆಂದ್ರೆ
ಅದು ಹೆಚ್ಚಾಗಿ ವಿಷ್ಣು ಗಣ ಕಟ್ಟಿರುವಂಥ ಪದ್ಯಗಳು. ನಿಮಗೆ ಅಂಶಗಣದಲ್ಲಿ 3 ಗಣ ಪದ್ಧತಿ ಇರೋದು. ಒಂದು ಬ್ರಹ್ಮ, ಒಂದು ವಿಷ್ಣು, ಒಂದು ರುದ್ರ. ಹೌದು. ಬ್ರಹ್ಮಗಣ ಅಂತಂದರೆ 3 ಅಕ್ಷರದ ಗುಂಚು, 2 ಅಕ್ಷರದ ಒಂದು ಗುರುವಿನ ಒಂದು ಗುರುವಿನ ಒಂದು ಗಣಪೀಠ ಮತ್ತು ಒಂದು ಅಕ್ಷರ. ನಾನು ಅಕ್ಷರ ಅಂತ ಹೇಳ್ತೇನೆ, ಅಲ್ಲಿ ಮಾತ್ರ ಅಂತ ಹೇಳಿಲ್ಲ. ಅದು ಲಘು ಆಗ್ತದೆ, ಗುರು ಆಗ್ತದೆ. ಆದ್ದರಿಂದ ಆ ಬ್ರಹ್ಮಗಣಕ್ಕೆ 4 ಸಾಧ್ಯತೆಗಳಿದ್ದಾವೆ. ಹೇಗೆ ತಾನ, ತಾನ, ತನನ, ತನನ, ಇಷ್ಟು ಬ್ರಹ್ಮಗಣ. ಅಂದರೆ ಒಂದು ಗುರು, ಒಂದು ಅಕ್ಷರ. ಹೌದು. ಹಾಗೆ ಬ್ರಹ್ಮಗಣಕ್ಕೆ ವಿಷ್ಣುಗಣಕ್ಕೆ 1 ಗುರು ಮತ್ತೆ 2 ಅಕ್ಷರ. ಆಯ್ತಾ? ಅದರಲ್ಲಿ 8 ವಿಕಲ್ಪಗಳು, 8 ಸಾಧ್ಯತೆಗಳಿದ್ದಾವೆ. ಅಂದ್ರೆ ಹಾಡುಗಾರಿಕೆ ತುಂಬಾ ಪ್ರಯೋಜನ ಕೊಡುವಂತಹ ಒಂದು ವ್ಯವಸ್ಥೆ. ಯಾವುದು? ಈ ಅಂಶಗಣಗಳು. ಆಮೇಲೆ ರುದ್ರಗಣ, ಅಲ್ಲಿ 1 ಗುರು. ಗುರು ಅಂದ್ರೆ 1 ದೀರ್ಘಾಕ್ಷರ ಅಥವಾ ಒತ್ತಕ್ಷರದ ಮೊದಲನೇ ಅಕ್ಷರ ಅಥವಾ 2 ಲಘು ಅಕ್ಷರಗಳು ಗುಂಪು. ಆ ಗುಂಪು ಇದ್ದಲ್ಲಿ ಅದು ಕಡಿಲಿಕ್ಕಿಲ್ಲ. ಅದು ಗಣಪೀಠ ಆಗುವಾಗ ಅಲ್ಲಿ ಬೇರ್ಪಡಿಸಲಿಕ್ಕಿಲ್ಲ, ಅದು ಒಟ್ಟಿಗೆ ಇರ್ತದೆ. ಚರಣಾಬ್ಜ ದೆಡೆ, ಎಲ್ಲ ದೆಡೆ ಅಂತ ಅನ್ನೋದು ನೀವು ಬದಲಿಸಲಿಕ್ಕಿಲ್ಲ, ಆಗ ಅದರ ಸ್ವಭಾವ ಇರ್ತದೆ. ಅಂದ್ರೆ ಚರಣಾಬ್ಜದ ಎಡೆಯಲ್ಲಿ ಚರಣ ಹಾಗೆಲ್ಲ ಮಾಡ್ಲಿಕ್ಕಿಲ್ಲ. ಅದು ಮಾಡೋದಕ್ಕೆ ಬೇರೆ ಸೂತ್ರ ಇದೆ ಅದಕ್ಕೆ. ಇದು ಈ ಅಂಶಗಣದ ಏನಂದ್ರೆ ಗರಿಷ್ಠ ತಾಳಗಳನ್ನು ಬಳಸಲಿಕ್ಕಾಗ್ತದೆ. ಏಕತಾಳದಲ್ಲಿ ಹೇಳ್ಬೋದು, ಆಮೇಲೆ ರೂಪದಲ್ಲಿ ಹೇಳ್ಬೋದು, ತ್ರಿವುಡೆಯಲ್ಲಿ ಹೇಳ್ಬೋದು, ಜಂಪೆಯಲ್ಲೂ ಹೇಳ್ಬೋದು. ಕೆಲವೊಂದು ಜಂಪೆಯಲ್ಲೂ ಹೇಳಿ ಬರ್ತದೆ. ಹಾಗಾಗಿ ಸಾಂಗತ್ಯ ಯಾಕೆ ಮಾಡಿದ್ರು ಅಂತಂದ್ರೆ ಅದನ್ನು ಹೆಚ್ಚಿನ ತಾಳಗಳಲ್ಲಿ ಬಹಳ ಸುಲಲಿತವಾಗಿ ಹೇಳಿ ಬರ್ತದೆ. ಆದರೆ ಕೆಲವು ವ್ಯವಸ್ಥೆ ಇದೆ. ಈಗ ನೋಡಿ, ಚರಣಾಬ್ಜ ದೆಡೆಯಲ್ಲಿ ನರನು ಕೈ ಮುಗಿದು ಪಿನ್ ತಿರುಗಿಗೂ ಒಳರಾಯ ನೀತ. ಆ ನೀತ ಅನ್ನೋದು ಬ್ರಹ್ಮಗಣ, ಮತ್ತೆಲ್ಲ ವಿಷ್ಣುಗಣ. ಆಯ್ತಾ? ಈಗ ಅದನ್ನು ನೋಡಿ, ಚರಣಾಬ್ಜ ಏನಾಯ್ತು? 6 ಅಕ್ಷರ ಆಯ್ತು. ಚರಣಾಬ್ಜ ಒಂಚೂರು ಹೇಳಿದ್ರೆ 6 ಅಕ್ಷರ. 6 ಅಕ್ಷರ ರೂಪಗತನಷ್ಟಿಗೆ ಆಯ್ತು. ಚರಣಾಬ್ಜ ಜಡೆಯಲ್ಲಿ ನರನು ಕೈ ಮುಗಿದು ನಿಂದಿರಲು ಒಳರಾಯ ನೀತ. ಇದರಲ್ಲಿ 1 ಅಕ್ಷರ ಎಕ್ಸ್ಟ್ರಾ ಕೊಟ್ರೆ, ಅಂದ್ರೆ ಅಕ್ಷರ ತಾಳದ ಅಕ್ಷರ. ಹೌದು, ಗೊತ್ತಾಯ್ತು. ತಾಳದ ಅಕ್ಷರ ಎಕ್ಸ್ಟ್ರಾ ಒಂದು ಕೊಟ್ಬಿಟ್ರೆ ಚರ ನ ಜ ತ್ರಿವುಡೆ. ಚರಣಾಬ್ಜ ದೆಡೆಯಲ್ಲಿ ನರನು ಕೈ ಮುಗಿದು ನಿಂದಿರಲು ಗೋ ಒಳರಾಯ. ಅದು ಹೇಗೆ ಹೇಳಿದ್ರೆ ಅಂದ್ರೆ ಇದರಲ್ಲಿ ಗಮಕಗಳ ಪ್ರಾಮುಖ್ಯತೆ ಬಹಳ ಹೆಚ್ಚು. ಹಾಡುಗಾರರಿಗೆ ಅಂಶಗಳ ಬಗ್ಗೆ ಹಾಡು ತುಂಬಾ ಅನುಕೂಲಕರ. ಬೇರೆ ಬೇರೆ ವೈವಿಧ್ಯವನ್ನು ತರಲಿಕ್ಕೆ ಇದರಲ್ಲಿ ಸಾಧ್ಯತೆ ಇದೆ. ಈಗ ಅದನ್ನೇ ಪದ್ಯದಲ್ಲಿ ಹೇಳಬೇಕಿಲ್ಲ. ರೂಪಗಳ ಅಕ್ಷರ ಶರಣಾಬ್ಜ
ಬಳಕೆ ಮುಡಿಸೋದಲ್ವ ಮುರಿಕ್ರಮ, ಅದು ಮಾಡಬಾರ್ದು. ಅದು ಅವರು ಯಾಕೆ ಮಾಡಿದ್ರು ಅಂದರೆ ಅಗರಿ ಅವರು ಬಹುಶಃ ಆ ಕಾಲದಲ್ಲಿ ಹರಿದಾಸ ಬಂದು ದೊಡ್ಡ ಸಾಮಗ್ರಿ ಸಣ್ಣ ಶೇಣಿಯವರು ಸಣ್ಣ ಸಾಮಗ್ರಿಯವರು ಇವರು ಕುಣಿ ಬರೋದಿಲ್ಲ, ಅದಕ್ಕೆ ರಪ್ಪ ಹೀಗೆ ಮಾಡಿ ವಿದ್ಯೆ ಮಾಡಿದವರು. ಕರೆಕ್ಟ್. ಅವ್ರನ್ನ ಕುಣಿತಕ್ಕೆ ಉಪಯೋಗ ಕೊಡಬೇಡ ಅಂತ. ಬಿಡ್ತಿಗೆ ಉಪಾಯ ಇಲ್ಲಲ್ಲ, ಬಿಡ್ತಿಗೆ ಉಪಾಯ ಇಲ್ಲಲ್ಲ. ಅವ್ರೆಲ್ಲ ಹೀಗೆ ಮಾಡಿದ್ದಾರೆ, ನೀವು ನೋಡಿದ್ರೆ ಶೇಣಿಯವರು ಕುಣಿ ಹೌದೌದು ಹೀಗೆ ಮಾಡುವಂತ ಕುಣಿತಾ ಇದ್ರು. ಅದು ನೋಡಿ ಸಾಕಾಗಿದ್ರಿ. ಆ ಬಿಡ್ತಿಗೆ ಮುಕ್ತಾಯ ಉಂಟಲ್ಲ ಅದನ್ನ ಹೀಗೆ ಮಾಡೋದ್ರೆ ಬಡಕ ತಿಳಿಸೋದು, ಅದು ಮಾಡಬಾರ್ದು. ಯಾಕೆ ಆ ಸಿಸ್ಟಮ್ ಅದಕ್ಕೆ ಅದು ಶಾಸ್ತ್ರೀಯ ಪರಿಭಾಷೆ ಅದು. ಆ ಭೋಗ ಅಂದ್ರೆ ಅದನ್ನು ಇನ್ನೊಮ್ಮೆ ಅದೇ ರೀತಿ ಮಾಡ್ಬೋದಾ? ಮಾಡೋದು ಚರಣಾಬ್ಜ ವ್ಯವಸ್ಥಿತವಾಗಿ ಈಗ ಇವರಿಗೆ ಈಗ ಮಾಡ್ಲಿಕ್ಕೆ ಅಷ್ಟೇ ಏನಂದ್ರೆ ಈ 3 ಮಂದಿ ನೃತ್ಯದವರು, ಭಾಗವತರು ಮತ್ತು ಇವರು ಇದು ಒಪ್ಪಂದ ಇರೋರು. ಹೌದು. ಈ ಒಬ್ಬರು ಎಣಿಸಿರ್ತದೆ ಮಾಡಿಕೊಡೋದಿಲ್ಲ. ಅದು ಕೇಂದ್ರದಲ್ಲಿ ಒಂದು ಕ್ಲಾಸ್ ಮಾಡಿ ಇದನ್ನು ಹೀಗೆ ಮಾಡೋದು ಪುನಃ ತಬ್ದೀಲ್ ಮಾಡಬೇಕಾಗ್ತದೆ. ನೋಡಿ, ನಾವು ಯಕ್ಷಗಾನ ಕಲಾವಿದರು 2ನೇ ತರಗತಿಯಲ್ಲಿ ನೋಡ್ತಾ ಇದ್ದಾರೆ, ಕಥಕಳಿಯವರನ್ನು ಫಸ್ಟ್ ಕ್ಲಾಸ್ ನೋಡ್ತಾ ಇದ್ದಾರೆ. ಇವರದೇ ದೂರು. ಅವ್ರು ಹೇಳಿದ್ರೆ ಎ ಸಿ ಎಲ್ಲಿ ಉಂಟು ಕೇಳಿದ್ರು, ಮೊನ್ನೆ ಬಂದವ್ರು ಕೇಳಿದ್ರು ಎ ಸಿ ರೂಮ್ ಎಲ್ಲಿ ಉಂಟು ಕೇಳಿದ್ರು. ಯಾಕೆಂದ್ರೆ ಅವರು ಶಾಸ್ತ್ರೀಯರು ಅಂತ ಹೇಳ್ತಾರೆ ಅವರು, ಇದಲ್ಲ. ಈಗ ನಾವು ಅದನ್ನು ಕೇಳಬೇಕಾದ್ರೆ ನಮ್ದು ಶಾಸ್ತ್ರೀಯ ಅಂತ ನಾವು ಹೇಳೋದು ಬೇಡ, ಉಂಟದು ಶಾಸ್ತ್ರೀಯವೇ, ನಿಜವಾಗಿದ್ದು ಶಾಸ್ತ್ರೀಯ. ಅದೇ ನೀವು ಇದನ್ನು ಹೇಳಿದ್ರೆ ಅಕ್ಷರತಾಗೋದಕ್ಕೆ ಕಥಗಳಿಗೆ ಕಡಿಮೆ ಇಲ್ಲದಷ್ಟು ಶಾಸ್ತ್ರೀಯ. ಅದನ್ನ ಎಲ್ಲಿಯೂ ಸ್ಥಾಪನೆ ಮಾಡಿ ಹೇಳಿ. ಯಾಕಂತ ಹೇಳಿದ್ರೆ ಇಲ್ಲಿ ಶ್ರುತಿ ಉಂಟು, ಅವರ ಮಕ್ಕಳಿಗೆ ಶ್ರುತಿ ಇಲ್ಲ, ಕಟ 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 ಮಾಡ. ನಮ್ಮದು ಶ್ರುತಿ ಉಂಟು, ನಮ್ಮ ಚೆಂಡೆಗೆ ಶ್ರುತಿ ಉಂಟು, ಅವ್ರ ಚೆಂಡೆಗೆ ಶ್ರುತಿ ಇಲ್ಲ, ಅದು ಕಟ 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 ಮಾಡೋದು. ಯಾರು ಹೆಚ್ಚು ಶಾಸ್ತ್ರೀಯ ಅಲ್ವಾ? ಆದ್ರಿಂದ ನಮ್ಮ ಬೆಲೆಯನ್ನು ನಾವು ಕಳ್ಕೊಳ್ಬಾರ್ದು. ಆಮೇಲೆ ನಾವು ಹಿಂದಿನ ಹಿಡ್ಕೊಂಡು ಬಂದಂತಲ್ಲ, ಅವರು ಬಹಳ ಬದಲಾವಣೆ ಮಾಡಲಿಕ್ಕೆ ಬಿಡ್ತಿರ್ಲಿಲ್ಲ. ಅಗರಿಯವರು ಹಾಗೆ ಮಾಡಿದ್ರು ಅಂತ ಹೇಳಿದ್ರೆ ಅದಕ್ಕೆ ಏನಾದರೂ ಒಂದು ನಿಶ್ಚಿತ ಉದ್ದೇಶ ಇದ್ದಿರಲೇಬೇಕು. ನಾನು ಅದೊಂದು ಜಂಪೆ ಅಂತ ಹೇಳ್ತೇನೆ ಅಗರಿಯವರು, ಅದೊಂದು ಬಹಳ ವಿಚಿತ್ರ ಇದೆ ಅಗರಿಯವರ ಜಂಪೆ. ಅದಕ್ಕೆ ನಾನು ಲೇಖನ ಬರ್ತೇನೆ. ಅದೇನಂದ್ರೆ ಮಾತ್ರಾಗಣದ ವ್ಯವಸ್ಥೆಯನ್ನು ಅಂಶಗಣಕ್ಕೆ ಬದಲಿಸಿ ಒಂದು ಹೇಳುದು, ಅದು ಅವರಿಗೆ ಮಾತ್ರ ಹೇಳ್ತಾರೆ. ಅವ್ರ ಮಗನು ಹೇಳುದಿಲ್ಲ, ನಾನು ಅದನ್ನು ಕನ್ಫರ್ಮ್ ಮಾಡಿದ್ದೆ ಅವ್ರಿಗೆ ಹೇಳಿ. ಅವ್ರ ಮಗ ನಾನು ಅಂದ್ರೆ ಅದು ಯಾವ ಮಾತ್ರೆಯನ್ನು ಆ ರೀತಿ ಅಂಶಕ್ಕೆ ಮಾಡುದು, ಯಾವ ಮಾತ್ರೆಯನ್ನು ಕೂಡ ಮಾಡಬಹುದು. ಮಾಡಲಿಕ್ಕಾಗ್ತದೆ. ಈಗ ಮಾತ್ರಾಗಣದ ಛಂದಸ್ಸನ್ನು ನೀವು ಅಂಶಗಣವಾಗಿ ಪರಿಭಾವಿಸಬಹುದು. ಅಂದ್ರೆ ಅದು ಸೈಂಟಿಫಿಕಲಿ ಹೇಗೆ ಅದು ಅಂದ್ರೆ ಗಣ ವಿಭಾಗ ಮಾಡಿದ್ರೆ ಅದಷ್ಟೇ, ತೊಡಕಾಗಬಾರ್ದು. ಅಂದ್ರೆ ನೀವು ಆಗ ಹೇಳಿದ ವಿಷ್ಣು ಬ್ರಹ್ಮ ರುದ್ರ ಇದಕ್ಕೆ ಅದನ್ನಾಗಿ ಮಾಡೋದು, ಪರಿವರ್ತನೆ ಮಾಡೋದು. ಹೇಗೆ ನಾನು ಹೇಳ್ತೇನೆ ಈಗ. ಅಂದ್ರೆ ನೀವು ಹಾಗಾದ್ರೆ ಮೊದಲು ಅದನ್ನು ಮಾತ್ರೆಯಲ್ಲಿ ಓದಿ ಆಮೇಲೆ ಅಂಶದಲ್ಲಿ ಒಮ್ಮೆ ಓದಿ ತೋರಿಸಿ. ಇದನ್ನು ಲೇಖನದಲ್ಲಿ ನಾನು ಮಾಡಿದ್ದೇನೆ. ಬಹಳ ಮುಖ್ಯವಾದಂಥ ಒಂದು ಅಬ್ಸರ್ವೇಷನ್. ಚಿತ್ತ ವೀಸು
ಬೀಸು ಪೃಥ್ವೀಶ ವೃತ್ರಾರಿ ಯೊಂದು ದಿನ ಇತ್ತನೋ. ಇದನ್ನು ಅವರೇನು ಮಾಡಿದ್ರೆ ಅದು ಇನ್ನೊಮ್ಮೆ ಹೇಳಿ. ಅದು ಚಿತ್ತ ಬೀಸು ಚಿತ್ತ ಬೀಸು ಪೃಥ್ವೀಶ ವೃತ್ರಾರಿ ಯೊಂದು ದಿನ ಇತ್ತನೋ ಲಗವ ಸುರ ಮೊತ್ತವನು ನೆರಹಿ. ಇದೀಗ ಮಾತ್ರಾಗನಲ್ಲಿ ಉಂಟು. ಇದನ್ನು ಅವರು ಅಂಶಗಳನ್ನು ಮಾಡೋದು ಹೇಗೆಂದರೆ ಚಿತ್ತವಿ ಏನಾಯ್ತು, ಚಿತ್ತ ಇರೋದ್ರಿಂದ ಚಿ ಅನ್ನೋದು ಗುರು ಆಯಿತು, ತಮಿಷಗಣ ಬಿಟ್ಟ ಆಯಿತು, ತವಿ ವಿಷ್ಣುಗಣ ಆಯಿತು. ಆಮೇಲೆ ಚಿತ್ತವಿ ವಿಸು ಮಾಡೋದು, ಚಿತ್ತವಿಸು ಪೃಥ್ವೀಶ ಅಲ್ಲಿ 2 ಅಕ್ಷರ ಬಿಡೋದು, 2 ಅಕ್ಷರ ಬಿಟ್ಟು ಅದನ್ನು ತೋರಿಸುದು. ಹಾಗೆ ನಾನು ಇದನ್ನು ಪ್ರಾರಂಭದಲ್ಲಿ ಅಗರ್ಯನ್ನೇ ಕಾಪಿ ಮಾಡಿಕೊಂಡು ಪದ ಶುರು ಮಾಡೋದು. ನಾನು ಹೀಗೆ ಹೇಳ್ತಾ ಇದ್ದೆ ಹಿಂದೆ ಅಗರ್ಯ. ಮತ್ತು ಇಲ್ಲಿ ಯಕ್ಷಗಾನ ಕೇಂದ್ರದಲ್ಲಿ ಇದಂತದ್ದು ನೀವು ಹಾಡ್ತಾ ಇದ್ದೀರಿ, ಇಡೀ 10 ಅಕ್ಷರ ವಿತರಣೆ ಆಗಬೇಕಲ್ಲ, 10 ಅಕ್ಷರ ಸಾಹಿತ್ಯ 10 ಅಕ್ಷರ ವಿತರಣೆ ಆಗಬೇಕಲ್ಲ, ನಿಮ್ಮ ಮಧ್ಯದಲ್ಲಿ ಬಿಟ್ಟು 2 ತಳ್ಳಿಕೊಂಡು ಹೇಳಿದ್ದು ಇದಂಥದ್ದು ಶಾಸ್ತ್ರೀಯ ಅಲ್ಲ ಅಂತ ಹೇಳಿದ್ರು. ಹಾಗಾಗಿ ನಾನು ಆ ಪದ್ಧತಿಯನ್ನು ಬಿಟ್ಟು ಬಲಿಪರ ರೀತಿಯಲ್ಲಿ ಹಾಡಿ ಶುರು ಮಾಡಿದೆ. ಆದರೆ ಅದು ನನ್ನ ನೆನಪಲ್ಲಿತ್ತದು, ಹಾಗಾಗಿ ಹೇಳಿ ಸಾಧ್ಯ ಆಯಿತು. ಅವರೊಬ್ಬರು ಮಾತ್ರ ಹಾಗೆ ಮಾಡಿದ್ರು. ಯಾಕೆ ಹಾಗೆ ಮಾಡ್ತಾ ಇದ್ರು ಅಂದರೆ ಅದಕ್ಕೊಂದು ಮೊದಲೇ పెట్టేది. ತಾನ್ ತರಕಡೆ ತಾಂದಿಂದ ತಾನ್ ತರಕಡೆ ತಾಂದಿಂದ ತಾನ್ ತರಕಡೆ ದಿದ್ದಿನ ದೀನ್ ತಾಂದಿಂದ ತಾನ್ ದಿದ್ದಿನ ಈ ಥರ ಅಲ್ಲಿ ಏನಾದ್ರು 3ನೇ ಅಕ್ಷರ 3ನೇ ಹೆಜ್ಜೆ ಉಂಟಲ್ಲ, ತಕ್ಕ 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 ತಾ ತಕ್ಕ 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 ತಾ, ಹೀಗೆ ಮಾಡಲಿಕ್ಕೆ ಅದೊಂದು ಹೆಜ್ಜೆ ಉಂಟು. ಹಾಗಾಗಿ ಅದೊಂದು ಹೆಜ್ಜೆ ಇರುವುದರಿಂದ ಅದು ಅಶಾಸ್ತ್ರೀಯ ಹೇಳಿಲ್ಲ. ಕರೆಕ್ಟ್, ಹೆಜ್ಜೆ ಉಂಟು, ಅದಕ್ಕೆ ಮೊದಲೇ ಉಂಟು. ಯಾರು ಕುದುರೆಗೊಂಡು ರಾಮಟ್ಟು ಬರ್ಸ್ಯಾರೆ, ದಿವಾಣ ಮಟ್ಟು ಬರ್ಸ್ಯಾರೆ, ಎಲ್ಲರೂ ಬರ್ಸ್ಯಾರೆ. ಅದನ್ನು ಯಾರು ಆಕ್ಷೇಪ ಮಾಡಲಿಲ್ಲ. ಅವರು ಹೇಗೆ ಹೇಳ್ತಾರೆ ಅದು ಮಟ್ಲಿಕ್ಕೆ ಸರಿಯಾಗಿ ಉಂಟು. ಅವ್ರ ಬಗ್ಗೆ ಅವರು ಶಕ್ತಿ ಮಾಡಿದ್ರು. ತಾಂದಿಂದ ತಾನ್ ತರಗಡೆ ಬಿಡಿ ತದ್ದಿನ ದೀನ ಅದು ಅಲ್ಲ ಪಾಣಿ ಇರ್ತದೆ ಆಯ್ತು ನಾನು ಹೇಳುವಂಥದ್ದು. ಆಗ 2 ಅಕ್ಷರ ಬಿಡುದು ಅವನಿಗೆ, ಅವ ಅಲ್ಲಿ ನಿಲ್ತಾನೆ. ಆ 2 ಅಕ್ಷರ ಆಚೆ ಸೈಡ್ ಹೀಗೆ ಮಾಡ್ತಾನೆ, ಈಚೆ ಸೈಡ್ ಹೀಗೆ ಮಾಡ್ತಾನೆ. ಹಾಗಾಗಿ ಆ ಒಂದು ವಿಶೇಷ ಸಂದರ್ಭ ಇದೆ. ಅದು ನಿಮ್ಗೆ ಹೇಳಿದಾಗ ಗೊತ್ತಾಗ್ಬೋದು. ಮೊದಲು ಈಗ ಹೇಳುವ ರೀತಿಯ ಹೇಳ್ತೇನೆ ನಾನು, ಮತ್ತೆ ಅವರ ಹಳೆ ಕ್ರಮವನ್ನು ಹೇಳ್ತೇನೆ.
ಅದನ್ನೇ ಈಗ ತರಿಗಿಟ ತರಿಗಿಟ ಬಿಡ್ತಾರೆ. ಅದು ಸರಿ ಉಂಟು. ಬಡಗಿನಲ್ಲ ತೆಂಗಿನಲ್ಲಿ ಇದ್ದದ್ದೇ ಹಾಗೆ ಇವರೇ ಎಲ್ಲ ಬದಲಿಸಿದ್ರು. ಹಾಗಾದ್ರೆ ಇವರು ಅಷ್ಟರಲ್ಲಿ ಹೇಳ್ತಾರೆ ಸರಿ ಅದು ಅಷ್ಟು ಮತ್ತೆ ಹೇಳ ತುಂಬಾ ಕಡಿಮೆ. ಹೌದು, ಎರಡು ಮಾತ್ರ ಮಿಸ್ ಆಗ್ಲಿಕ್ಕಿಲ್ಲ. ಇಲ್ಲಿ ನಿಲ್ಸಕ್ಕಿಲ್ಲ, ಅಲ್ಲೇ ಸುಮಾರು ಹಾಗೆ ಇದ್ದದ್ದು ಮುಂಚೆ ಮುಂದೆ ಅದು ಅಲ್ಲೊಂದು ಲಾಗ ಹಾಕಿದವರು ತದಿಗಿಣದಿ ದೋಂದು ಬಡಕಲ್ಲಿ ಹಾಕಿದವರು. ಅದು ಬೇರೆ ನಡೆ ಬೇರೆ, ಇದು ತದಿಗಿಣದಿ ಎಲ್ಲರೂ ನಿಲ್ಸೋದು ಅದಲ್ಲ. ಮುಂದಕ್ಕೆ ಹೇಳಿದ್ರು ಕೌಶಲ್ಯ ಯಾವ್ದು ನೋಡುವ, ಯಾವ ಓದೇವನು ಆದಿದ್ದು ಅಥವಾ ಇದು ಆದಿದ್ದು ಯಾವುದು ಬೇರೆ ಅಭ್ಯಾಸ ಇಲ್ಲ ಕಾನೂನು ಕರೆ.
ಹೌದು, ಹೆಚ್ಚಿನ ಒದ್ದೆಗಳು. ಆದಿತಾಳ ಹೇಳೋ ಪದ್ಯ ಇಲ್ಲ. ಅದು ಯಾಕೆ ಆ ರೀತಿ? ಅದು ಯಾಕಂದ್ರೆ ಏಕತಾಳಕ್ಕೆ ಬರ್ತದೆ, ಕುಣಿತ ಅಲ್ವಾ, ಅಲ್ಲಿ ಕುಣಿಯುವ ಸಂದರ್ಭ ಇದೆಯಲ್ಲ. ಅಲ್ಲಲ್ಲ, ಅಂದ್ರೆ ನಾನು ಏಕೆ ಕೇಳ್ತಾ ಇದ್ದೇನೆ ಅಂತಂದ್ರೆ, ಈಗ ಬಡಗುತಿಟ್ಟಿನಲ್ಲಿ ಆದಿತಾಳದಲ್ಲೇ ಅವರು ಚಾಲು ಕೂಡ ಕುಣಿತಾರೆ. ಇದರಲ್ಲಿ ವ್ಯತ್ಯಾಸ ಹೀಗಲ್ಲ, ಇಷ್ಟೇ ಹೇಳಿ ಹಾಗೆ. ಅಂದ್ರೆ ಆದಿತಾಳದಲ್ಲೇ ಚಾಲು ಮಾಡುದು ಅಥವಾ ಅದನ್ನು ಏಕತಾಳಕ್ಕೆ ತಂದು ಚಾಲು ಕುಣಿಯುವುದಾ? ವಿಶೇಷ ಈ ಲಘು ಉಂಟಲ್ಲ, ಹೌದು, ಲಘು ಅನ್ನೋದು ಭಾವನೆಗೆ ಸಂಬಂಧಪಟ್ಟ ಕುಣಿತ ಕಡಿಮೆ. ದ್ರುತದಲ್ಲಿ ಕುಣಿತ ನೋಡಿ, ತಾ ದಿ ತಂ ದಿ ತಂ ದೋತ್ರಿಗಿದ್ದ ತಲೆಗಿದ್ದಲ್ಲಿ ಕುಣಿಯೋದು. ಕರೆಕ್ಟ್. ದಾರಿ ಅಹುದೆಯನ್ನಯ ಅಹುದೆಯನ್ನಯ ರಮಣ ಪೇಳೆ ಸಖಿ ಅಹುದೆಯನ್ನಯ ರಮಣ ತಕ್ಕ ದಿಮಿ ತಕ್ಕ ಜನ ದಿಮಿತ ಮಾಡ್ತಾರೆ. ತಕ್ಕ ದಿಮಿ ತಕ್ಕ ಜಣುತ. ಕರೆಕ್ಟ್. ತಕ್ಕ ದಿಮಿ ತಕ್ಕ ಜಣುತ. ಆ ತಾದ ನಿಲ್ಲಿಸಿದಾಗ ಭಾವನೆಯನ್ನು ವ್ಯಕ್ತಪಡಿಸೋದು. ಹೌದೇ ಹೌದಾ ಅಂತ ಹೇಳುತ್ತಾ ಇರ್ತಲ್ಲ. ಆ ಯಾರನ್ನೇ ಬಂದು ಅದನ್ನೇ ಹೇಳಿ ಮತ್ತೆ ಮತ್ತೆ ಇದೆಲ್ಲ ಇರಲಿಲ್ಲ. ಇದೆಲ್ಲ ಸುಮಾರು ಹೆಚ್ಚು ಕಡಿಮೆ 80ರ ದಶಕ ನಂತರ ಬಂದಿರೋದು. ಓಕೆ. ಅಂದ್ರೆ ಇಲ್ಲಿ ನನ್ನ ಒಂದು ಸಣ್ಣ ಪ್ರಶ್ನೆ ಉಂಟು ಸರ್. ಅಂದ್ರೆ ಈಗ ನಾವು ಆಗದಿಂದ ನಾವು ಇದು ಸಂಪೂರ್ಣ ಶಾಸ್ತ್ರೀಯ ಅಂತ ನಾವು ಹೇಳ್ತೇವೆ. ಈಗ ಆದಿತಾಳದಲ್ಲೇ ಅದನ್ನು ಕಂಪ್ಲೀಟ್ ಹೇಳಿ ಅದರದ್ದು ಬಿಡ್ತಿಗೆ ಕೊಟ್ಟು ಅದರದ್ದೇ ಪುನಃ ಆದಿತಾಳದಲ್ಲಿ ಬಿಡ್ತಿಗೆ ನಂತರ ಹೇಳಿ ಮುಕ್ತಾಯ ಯಾಕೆ ಕೊಡುದಿಲ್ಲ? ಯಾಕೆಂದ್ರೆ ಅದರ ರಚನೆ ಇರುವುದೇ ಹಾಗೆ. ಇಡೀ ಆದಿತಾಳದಲ್ಲಿ ಇಡೀ ಹೇಳಲಿಕ್ಕಲ್ಲ, ಅಲ್ಲಿ ರಚನೆ ಬೇರೆ ಆಗ್ತಲ್ಲ. ನೋಡಿ, ಅಹುದೆಯ ರಮಣ, ಅಹುದೆಯ ರಮಣ ಪೇಳಲೆ ಸಖಿ ಅಹುದೆಯ ರಮಣ ಅಹುದೇನೆ ಪಾನೆಂಬಾತನ ಕಾಣದೆ ಅದು ಯಾಕಂದ್ರೆ ಏಕದಲ್ಲಿರುವುದು. ಅದಕ್ಕೆ ಆ ಪದ್ಯಕ್ಕೆ ಹೇಗೆ ಹೇಳಬೇಕು ಹಾಗೆ ರಚನೆ ಮಾಡಬೇಕು. ನೀವು ಅದನ್ನ ಅರ್ಥ ಮಾಡಿದ್ರೆ ಇಷ್ಟ ಬಂದಾಗ ಪದ ಹೇಳಿದ್ರೆ ಏನಾಗ್ತದೆ ಅಂದ್ರೆ ಮೊದಲು ಈ ಪದ್ಧತಿಯನ್ನು ಕಲಿಬೇಕು. ಅಂದ್ರೆ ಅದೇ ಪದವನ್ನು ಓದ್ಲಿಕ್ಕೆ ನಾವು ಮೊದಲು ಕಲಿಬೇಕು. ಅಂದ್ರೆ ಛಂದೋಬದ್ಧವಾಗಿ ಓದುವ ಕ್ರಮವನ್ನು. ಕರೆಕ್ಟ್. ಈಗ ನನ್ನ ಪ್ರಸಂಗದಲ್ಲೂ ನನಗೆ ನಿಶ್ಚಿತವಾಗಿ ಒಂದು ಹೇಳ್ತಿದೆ ಹಾಗೆ ಹೀಗೆ ಬರಬೇಕಂತ. ಅದಕ್ಕೆ ರಚನೆ ಮಾಡಿರೋದು ಮಾಡಿದ್ರೆ ಹಾಗೆ ನೀವು ಸಾಕು ಸಾಕು ನಿಮ್ಮ ಸಾಹಸದಿಂದ ಪರೀಕ್ಷೆ ಸಾಕು 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 ಕಾಲ ಪುರುಷ ಅಂತ ಬರ್ತದೆ. ನಿನ್ನ ಪೌರುಷ ಸಾಕು ಸಾಕು ನಿನ್ನ ಪೌರುಷ. ಹೌದು. ಕಾಲ ಪುರುಷ ಅಂತ ಬರ್ತದೆ. ಅದು ನೀವು ಏನ್ ಮಾಡ್ತಾ ಇದ್ರೆ ಮಟ್ಟದ ಸಾಕು ಸಾಕು ನಿನ್ನ ಅದು ನಿಲ್ಸಕ್ಕೆ ಸಾಕು ಸಾಕು ನಿನ್ನ ಪೌರುಷ ತಾನ ತಾನ ಹೌದು, ಅಲ್ಲಿ ಪಂಚಗತಿ ಅಂದ್ರೆ 5 ಪೆಟ್ಟು 5 ಪೆಟ್ಟಲ್ಲ. ಪಂಚಗ ಕೆಲವು 3 ತಗ್ಗಿದ ಇದು ಹೀಗೆ ಹೋಗೋದು. ಪಂಚಘಾತ ಇದೆ, ಪಂಚಘಾತ ಪಂಚಗತಿ, ಪಂಚಗತಿ ಅಲ್ಲ ಪಂಚಘಾತ. ಅಂದ್ರೆ ಅಲ್ಲಿ 5 ಬೆಟ್ಟ ಆಯ್ತು. ಆದ್ರೆ ಅದು ರೂಪಕ ಆಗ್ತದಲ್ವಾ? ಈಗ ಪ್ರಶ್ನೆ ಈಗ ನಮ್ಮ ವಿದ್ವಾಂಸರಿಗೆ ದೊಡ್ಡ ಹೇಳಿದಾಗ ಏನಂದ್ರೆ 5 ಅಕ್ಷರ ಅಂತ ಹೇಳಿದ್ರೆ ಪ್ರಯೋಜನ ಇಲ್ಲ. ಪ್ರತಿ ಅಕ್ಷರಕ್ಕೂ ಅಳತೆ ಬೇರೆ ಬೇರೆ. ಈ ಉದಾಹರಣೆಗೆ ತ್ರಿಪುಟ ತಾಳ 7 ಅಕ್ಷರ ಹೌದಲ್ಲ.
ಅಷ್ಟು ತಾಳ 14 ಅಕ್ಷರ ಹೌದಾ? ಹೌದು. 7 ಇಮ್ಮಡಿ ಅಲ್ವಾ? ಹೌದು. ಹಾಗೆ ನೀವು 7 ಒಂದು ಮಾಡ್ಬೋದಲ್ಲ ಹಾಗಾದ್ರೆ 7 14 14 7 ಮೇಲೆ ನಡೆಸಿ ಯಾಕಿಲ್ಲ ಸಂಬಂಧ ಇಲ್ಲ. ಈಗ ಜಂಪೆ ತಾಳ 5 ಅಕ್ಷರ ತಾಳ 10 ಅಕ್ಷರ. ಹೌದು. ಈಗ ಹಾಗಾದ್ರೆ ಅದರ ಅರ್ಥ ಏನಂದ್ರೆ ಹಾಗೆ ಮಟ್ಟೆ ಮತ್ತು ರೂಪಕವು ಕೂಡ ಹಾಗೆ 6 ಅಕ್ಷರ ಬರುವುದಿದ್ರು ಕೂಡ 6 3 3 ಬಂದರು ಇದರ ಅಕ್ಷರ ದೊಡ್ಡದು ರೂಪದಲ್ಲಿ ಇದರ ಸಣ್ಣದು ತಕ್ಕಿಟ 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 ಈಗ ಹೋಗ್ತದೆ ಭಾನು ತನುಜ ಬಳಿರೆ ಯನುಜ ತಕ್ಕಿಟ 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 ತಕ್ಕಿಟ. ಹೌದು ಕರೆಕ್ಟ್. ಹಾಗೆ ಹೋಗಲ್ವಾ? ಚರಣಾಬ್ಜ ಜಯಲ್ಲಿ ತಕ್ಕ ತಕ್ಕಿಟ ತಕ್ಕ ಅಲ್ಲ ತೆಗಿತ ತಕ್ಕ ತರಿಕಿಟ ತಕ್ಕ ತರಿಕಿಟ ತಕ್ಕ ತರಿಕಿಟ ತಕ್ಕ ತರಿಕಿಟ ಹೌದು ತಕ್ಕ ತರಿಕಿಟ ತಕ್ಕ ತರಿಕಿಟ. ಅದಕ್ಕೂ ಭಾನು ತನುಜ ಬಳಿರೆ ಯನುಜ ತಕ್ಕಿಟ ತಕ್ಕಿಟ ಈಗ ಹೋಗ್ತದೆ. ಹೌದು ಕರೆಕ್ಟ್. ಆದ್ರಿಂದ ಅಕ್ಷರ ಸಂಖ್ಯೆ ಒಂದೇ ಇದ್ರು ಕೂಡ ಅದರ ಅಳತೆ ಬೇರೆ ಬೇರೆ ಇರುವುದರಿಂದ ತಾಳ ಎರಡು ಬೇರೆ ಬೇರೆ. ಓ ಹಾಗೆ. ಹಾ ಹಾ ಹಾ. ಅದನ್ನು ಥೀಸಿಸ್ ನಾನು ಹೇಳಿದೆ. ಅವರು ಅದು ಹೇಳಿದ್ರೆ ಅರ್ಥ ಆಗುದಿಲ್ಲ. ಲೆಕ್ಕ ಹೇಳ್ತಾರೆ 6 ಮತ್ತು 12. 6 ಲೆಕ್ಕ ಅಂದ್ರೆ ಸಾಕು. ಪ್ರತಿ ತಾಳಕ್ಕೂ ಅದರ ಅಕ್ಷರಕಾಲ ಪ್ರಮಾಣ ಬೇರೆ ಬೇರೆ. ಆದ್ರಿಂದ ಅದು ಕ್ರೀಡೆಯಲ್ಲಿ ಅದು ಅದನ್ನು ಒಟ್ಟು ಮಾಡಿ ಭಾನು ನಂದನ ಪಾನರೇಶ್ವರ ನೀನು ಲಾಲಿಸು ಮಾನಸ ಬಿಟ್ಟು ಕ್ರೀಡೆಗಳನ್ನು ಹೇಳಿದ್ದಾರೆ ಅಲ್ಲ. ಭಾನು ನಂದನ ಕರೆಕ್ಟ್ ವಾರೇಶ್ವರ ನಿಸಗಡೆ ನೀನು ಲಾಲಿಸು ಮಾನಸ ಬಿಟ್ಟು ಅಂದ್ರೆ ಬಲಿಪರ ಪದ್ಧತಿ. ಬಲಿಪರ ಪದ್ಧತಿ ಬಡಗಿರುವ ಹಾಗೆ ಬಡಗಿನ ಪದ್ಧತಿಯನ್ನು ನಾಶ ಮಾಡಿದ್ದಾರೆ. ನೀವು ಬಹಳ ಸಾಧಿಸಿಕೊಂಡಿದೆ ಅದನ್ನು ನಾಶ ಮಾಡಿದ್ದಾರೆ. ಏನ್ ಮಾಡೋದು? ಇದಕ್ಕೆ ಸರಿಯಾಗಿ ಪರಂಪರೆಯಲ್ಲಿ ದರ್ಶನ ಬರ್ತದೆ. ಯಾಕಂದ್ರೆ ಗೊತ್ತಿಲ್ಲ. ಇಲ್ಲಿ ಒಂದು ನನ್ನ ಒಂದು ಪ್ರಶ್ನೆ ಉಂಟು ಸರ್. ಮೊನ್ನೆ ನೀವು ನನ್ನ ಇಂಟರ್ವ್ಯೂನಲ್ಲಿ ಅದನ್ನು ನೀವು ಶುದ್ಧಗೊಳಿಸಿದ್ದೀರಿ. ಆದರೂ ಕೂಡ ಒಬ್ಬ ನನ್ನ ಮಿತ್ರರು ನನಗೆ ಈ ಪ್ರಶ್ನೆ ಪುನಃ ನನಗೆ ಕೇಳಿದ್ದಾರೆ. ಅವ್ರು ಏನ್ ಕೇಳುವುದು ಅಂತಂದ್ರೆ ಪರಂಪರೆ 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 ಅಂತ ಹೇಳ್ತೀರಲ್ಲ, ಅದಕ್ಕೆ ಕಾಲ ನಿರ್ಣಯ ಏನು ಅಂದ್ರೆ ಯಾವ ಕಾಲದಿಂದ ಅಂತ ತಗೊಳ್ತೀರಿ? ಅಗರಿಯವರದ್ದು ಪರಂಪರೆ ಅಂತಾದ್ರೆ ಅದಕ್ಕಿಂತ ಮುಂಚಿನದ್ದೇನು, ಅದಕ್ಕಿಂತ ಮುಂಚಿನವರದ್ದಾದ್ರೆ ಅದಕ್ಕಿಂತ ಮುಂಚಿನದ್ದೇನು, ಈ ರೀತಿ ಪ್ರಶ್ನೆ ಕೇಳ್ತಾರೆ. ಅಂದ್ರೆ ಅದಕ್ಕೆ ಕಾಲಘಟ್ಟದ ನಿರ್ಣಯ ಏನಾದ್ರೂ ಉಂಟಾ ಅಥವಾ ವ್ಯಕ್ತಿಯ ನಿರ್ಣಯ ಏನಾದ್ರೂ ಉಂಟಾ, ಹೇಗೆ ಅಂತ ಹೇಳಿ. ನಮಗೆ ಈಗ ಇರುವುದಂತಂದ್ರೆ ಪ್ರಥಮತಃ ನಾವು ಕೇಳಿದ ಪದ್ಧತಿ ಹಾಗೆ ಬರಿಪಡಿಕೊಳ್ಳಿ. ಅದು ಒಂದು ಅಂಶ ಪರಿಶೀಲನೆ ತಗೊಳ್ಳಿದೆ. ಎರಡನೇ ಕೃತಿ ರಚನೆ ಉಂಟು. ಈಗ ಭಾನುನಂದನ ವಾನರೇಶ್ವರ ಕ್ರೀಡೆ ಮಾಡಿ ಹೇಳಿದ್ರೆ ಅದು ಸರಿ ಅಲ್ಲ ಅಂತ ನಮ್ಗೆ ಗೊತ್ತಾಗಲ್ಲ. ಯಾಕೆ ಗೊತ್ತಾಗ್ತದೆ? ಅಲ್ಲಿ ಗೆರೆ ಉಂಟು. ಭಾನುನಂದನ ಗೆರೆ ಹಾಕಿದ, ಗೆರೆ ಇಲ್ಲದೆ ಹಾಕುವ ಹೇಳುವಲ್ಲ, ಅಲ್ಲಿ ಗೆರೆ ಹಾಕಿದ್ರಿಂದ ನಿಲ್ಲಿಸ್ಕೊಂಡು ಅಂತ ನಮ್ಗೆ ಗೊತ್ತಾಗ್ತದೆ. ಈಗ ಒಬ್ಬರು ನಮ್ಮ ಹಿರಿಯವಾಗುವುದು ಪರಂಪರೆವಾಗುವುದು ಭಾನುನಂದನ ವಾನರೇಶ್ವರ ಅಂತ ಹೇಳಿದಾರೆ ಆದ್ರೆ ಅದು ಅವರದ್ದು ಎಕ್ಸ್ಟ್ರಾ ಫಿಟ್ಟಿಂಗ್ ಅಂತ ನಮ್ಗೆ ಗೊತ್ತಾಗ್ತದೆ. ಕರೆಕ್ಟ್. ಇದನ್ನು ತಿಳಿಬೇಕಾದ್ರೆ ನೀವು ಮೊದಲು ಛಂದಸ್ಸನ್ನು ಕಲಿಬೇಕು, ಪದ್ಯದ ರಚನೆ ಕಲಿಬೇಕು, ಅದರಲ್ಲಿ ಯಾವ ಇಂಟರ್ಪ್ರಿಟೇಷನ್ ಆಗಿರ್ಬೋದು. ಈಗ ನಾನು ಹೇಳಿದೆ ಪದ ಅಲ್ವಾ? ಹೌದು. ಯಾಕೆ ಮಾಡಿದ್ರೆ ಅದಕ್ಕೆ ಮಕ್ಕಳಿದೆ, ಅದಕ್ಕೆ ಮಿತಿ ನಾಟ್ಲಿದೆ, ಆದ್ರಿಂದ ಅವರು ಆ ಪದ್ಧತಿ ಮಾಡಿದ್ರು ಆಯ್ತಾ. ಅದಲ್ಲ ಈ ರೀತಿಯಲ್ಲಿ ಈ ರೀತಿ ಅಂತೂ ಅದೊಂದು ವೈವಿಧ್ಯ ಹೌದಲ್ವಾ? ಹೌದು ಕರೆಕ್ಟ್. ಆದ್ರಿಂದ ಅದನ್ನು ಉಳಿಸ್ಕೊಳ್ಬೇಕು. ಶಾಸ್ತ್ರೀಯವಾದಂತಹ ವೈವಿಧ್ಯ, ಒಂದು ವೈವಿಧ್ಯ ಅದು ಸ್ಪಷ್ಟವಾಗಿ ಅದು ಅಗರಿಯವರಿಗೆ ಮಾತ್ರ ಇದ್ದದ್ದು. ಬಡಗಿನದು ಹಾಗೆ ಹೇಳಿದ್ರು ಹೆಚ್ಚು ಕಡಿಮೆ ಅದು ಅವ್ರು ಹೇಳಿದ್ರು. ಅಗರಿಯವರ ಬಡಗಿನ ಮಾಡಬಾರ್ದು. ಅದು ಚೆನ್ನ ಮತ್ತೆ ಮತ್ತೆ ಆಮೇಲೆ ಇನ್ನೊಂದು ಸರ್, ಅದೆಂಥದ್ದು ಶಾಸ್ತ್ರೀಯ ಸಂಗೀತದ ಹಾಗೆ ಏನು ತ್ವರಿತ ಜಂಪೆಯ ಪೆಟ್ಟುಂಟು, ಅದನ್ನು ಮೊದಲೇ ಶಾಸ್ತ್ರೀಯ ಸಂಗೀತದ ಮದ್ದಳೆಯ ಪೆಟ್ಟುಗಳನ್ನೇ ಬಾರಿಸಿಕೊಂಡು ಒಂದು ಪದ ಹಾಡುವ ಕ್ರಮ ಉಂಟು ನೋಡಿ, ಅದನ್ನು ಯಕ್ಷಗಾನಕ್ಕೆ ಈಗ ಅಳವಡಿಸಿಕೊಂಡಿದ್ದಾರೆ.
ಅದು ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಎಂತದ್ದು? ನೋಡಿ, ಮೊದಲೇ ಅನ್ನೋದು ಈಗ ಅವರ ಕೈ ನನ್ನ ಕೈಗೆ ಬಂದಿದೆ, ನಾನು ಖುಷಿ ಬಂದಾಗಿ ಬಾರಿಸುವ ತಾಳ ಲಯ ಇಟ್ಕೊಂಡು ಅದು ಆಗುದಿಲ್ಲ. ಅವರಿಗೆ ಪದ್ಧತಿಯ ಮೊದಲೇ ಬಾರಿಸು ಅಂತ ಹೇಳಿದ್ರೆ ಅವರು ಬಾರಿಸ್ತಾರೆ, ಗಂಟೆ ಅವ್ರು ಏನು ಹೇಳಿದ್ರೆ ಅದು ಬಾರಿಸ್ತಾರೆ. ಅದರಲ್ಲಿ ನಾಟ್ಯ ಇದೆ. ನಾನು ಏನು ಹೇಳಿದೆ, ತಕ್ಕ 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 ತಾ ತಕ್ಕ 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 ತಾ ಸರಿಕ ತಾಮ್ ತಾಮ್ ದಿಂದ ತಾಮ್ ಸರಿಕ ತದ್ದಿನ ತದ್ದಿನ ತೈ ತಾಮ್ ತಾಮ್ ದಿಂದ ತಾಮ್ ತದ್ದಿನ ತದ್ದಿನ ತೈ ಅದೇ ಬಾರಿಸಿದ್ರೆ ನಮಗೆ ಕುಣಿಲಿಕ್ಕಾಗ್ತದೆ. ಹಾಗಾದ್ರೆ ಅದು ನಾಟ್ಯದ ಬೋಲದು, ನಾಟ್ಯದ ಬೋಲು ಹೊರತು ಅವರಿಗೆ ಖುಷಿ ಬಂದಾಗೆ ಚಳಕ ತೋರಿಸಿರುವುದಲ್ಲ. ಇದನ್ನು ನಾವು ಅನಲೈಸ್ ಮಾಡಬೇಕು. ಇದು ಎಲ್ಲ ಇವರೊತ್ತಿಗೆ ಇರೋರಲ್ವಾ, ಅವ್ರಿಗೆ ಉಂಟು ಜ್ಞಾನ ಉಂಟದು, ಹೀಗೆ ಸಹ ಉಂಟು ಅಂತ. ಅದನ್ನು ನಾವು ಗುರುತಿಸ್ಕೊಂಡು ಅದನ್ನು ಅವರಿಗೆ ಹೇಳಬೇಕು. ನೋಡಿ, ಇದು ಹೀಗೆ ಅವ್ರು ಮಾಡ್ತಾರೆ, ಅದನ್ನು ಅವನಿಗೆ ಹೇಳಬೇಕು. ಯಾರಿಗೆ ಕುಣಿಯೋನಿಗೆ ಹೀಗೆಲ್ಲ ಮಾಡಿದ್ರೆ ಆಗಲಿಲ್ಲ. ಇದು ನಾಟ್ಯ, ರಂಗಭೂಮಿ. ಇದು ನಾವು ಕುಣಿದಲ್ಲ, ಇಲ್ಲಿ ಕುಣಿದಂತಾಗೆ ದೇಶದಲ್ಲಿ ಕುಣಿದಾನೆ, ಕರೆಕ್ಟ್. ಯಕ್ಷಗಾನದಲ್ಲಿ ಕುಣಿತಾನೆ. ಯಾಕಂತ ಹೇಳಿದ್ರೆ ಆ ನಾಟ್ಯದಲ್ಲಿ ಅದನ್ನು ತೋರಿಸುವುದು, ನಾಟ್ಯದಲ್ಲಿ ತೋರಿಸುವುದು. ಅದು ಯಾವುದು ಕುಣಿಬೇಕು ಅಷ್ಟೇ ಕುಣಿಬೇಕು ಅಲ್ವಾ? ಹಾಗೆ ಅದಕ್ಕೆ ಒಂದು ವ್ಯವಸ್ಥೆ ಇದೆ. ನೀವು ಕುಣಿಯೋದು ಅಂತ ಹೇಳ್ಕೊಂಡು ಇಡೀ ದಿವಸ ಕೂತ್ರೆ ಯಾರಿಗೆ ಬೇಕಾದ್ರು. ಅದು ರಂಗವಾಗಿ ಬರುವಾಗ ಈಗ ಅಡುಗೆ ಕಾಲದಲ್ಲಿ ಕುಣಿದಾರೆ, ನಾನು ಹೇಳಿದ್ರೆ ಕುಣಿತಾರೆ, ಅವ್ರು ಕುಣಿತಾರೆ, ಎಲ್ಲ ಕುಣಿತಾರೆ. ಅದು ಏನು ಕುಣಿತವಾಗಿ ಕಾಣ್ತಿರ್ಲಿಲ್ಲ ನಮಗೆ, ಆ ಪಾತ್ರಾಭಿನಯವಾಗಿ ಕಾಣ್ತದೆ. ಇಡೀ ಮುಳುಗುವಾಗ ಒಂದು ಏನೋ ಒಂದು ಭಾವನೆ ನಮಗೆ ಬರ್ತಾ ಇದೆ ಅಲ್ವಾ? ಆ ಭಾವನೆ ನಾಟ್ಯದಲ್ಲಿ ಬರಬೇಕು. ಆ ನಾಟ್ಯಕ್ಕೆ ಪೋಷಕವಾಗಿ ಮೊದಲೇ ಬರಬೇಕು. ಆ ಮೊದಲೇ ಎಲ್ಲಿಂದ ಬರೋದು? ನನ್ನ ಪದದಿಂದ. ನಾನು ಪುಷ್ಪಂತ ಹೇಳಿದ್ರೆ ಅವ್ರೇನು ಮಾಡ್ಯಾರ, ಅವ್ರೇನು ಮಾಡ್ಯಾರ, ಅದಕ್ಕೆ ಗೋಯ್ ಕೊಟ್ಟಿರೋದಾಗಿ ನಿಮಗೆ ಆಧಾರ ಇರೋದಿಲ್ಲ, ಜಾಗಟೆ ಪೆಟ್ಟಿ ಆಧಾರ ಹೇಳೋದು. ಆಮೇಲೆ ನೋಡಿ ಸರ್, ಈ ಭೈರವಿ ಅಷ್ಟ, ಭೈರವಿ ಏಕ, ಮಾರವಿ ಏಕಕ್ಕೆ ಅದಕ್ಕೆ ವ್ಯತ್ಯಾಸ ಏನು? ಭೈರವಿ ಏಕ ರಚನೆ ಇರ್ತಾರೆ, ಅಲ್ಲಿ ಬೇಗ ಉಂಟಲ್ಲ, ರಚನೆಯಿಂದ ಬೇಗ ಉಂಟಾಗ. ಈಗ ಮಾಡಿ ಭೈರವಿ ಏಕ. ಅದು ಭೈರವ ರಾಗಕ್ಕೆ ಸಂಬಂಧಪಟ್ಟದಲ್ಲ, ಅದು ಆ ರಾಗದ ರಚನೆಗೆ ಆ ಲಯವನ್ನು ಫಿಕ್ಸ್ ಮಾಡಿ. ಓ ಹಾಗೆ ಲಯಕ್ಕೆ ಹೇಳುವ ಹೆಸರು ಹೊರತು ರಾಗಕ್ಕೆ ಏನಿರಲ್ಲ, ಸಂಬಂಧ ಇಲ್ಲ. ಯಾಕಂದ್ರೆ ಎರಡನ್ನೂ ಭೈರವ ಹೇಳುದು, ಮಾರವಿ ಹೇಳುದು. ಮತ್ತೆ ಅದಕ್ಕೆ ಮುಕ್ತಾಯ ಕೂಡ ವ್ಯತ್ಯಾಸ ಉಂಟು. ಯಾಕೆ ಎರಡೂ ಏಕವೇ ಆದ್ರೂ ಮಾರವಿ ಮತ್ತೆ ಭೈರವಿಗೆ ಮುಕ್ತಾಯದಲ್ಲಿ ವ್ಯತ್ಯಾಸ? ಲಯ ಬೇರೆ ಅಲ್ವಾ? ಓ, ಲಯ ಬೇರೆ ಆದ ಕಾರಣ ಮುಕ್ತಾಯ ಬೇರೆ. ತದ್ದೀಂ ಹೀಗಿಡ ತಗತರಿಗಿಡ ತಕ್ಕಿಡ ದಿಂದತ್ತ ದರಿಗಿಣ ಧೀಂತ ಬಂದ್ರೆ ಮಾರವಿ ಆಗ್ತದೆ. ತದ್ದೀಂ ಹೀಗಿಡ ತಗತರಿಗಿಡ ತಕ್ಕಿಡ, ಈಗ ಮಾಡುತ್ತೆ ತಗದ ಮಾಡ್ತಾರೆ, ಹಾಗಲ್ಲ. ತದ್ದೀಂ ಹೀಗಿಡ ತಗತರಿಗಿಡ ತಕ್ಕಿಡ ದಿಂದತ್ತ ದರಿಗಿಣ ಧೀಂ ಅಲ್ವಾ? ಜಾಸ್ತಿ ಬರ್ತದೆ. ಯಾವುದು? ಹೌದು, ಅದೇ. ತಿರುವಂಗ ತಗತ ದಿಂದ ದರಿಗಿಣ ಧೀಂ ಎರಡನೇ ಕಾಲಕ್ಕೆ ಬರ್ತದೆ. ತಿರುವಂಗ ತಗತ ದಿಂದ. ಆದರೆ ಆ ವಾಣಿ ಅಂತ ಬೇರೆ ಬೇರೆ ಉಂಟು. ತದ್ದೀಂ ಹೀಗಿಡ ತಗತರಿಗಿಡ ತಕ್ಕಿಡ ದಿಂದತ್ತ ದರಿಗಿಣ ಧೀ ಅಂದ್ರೆ ಆಗುದಿಲ್ಲ. ಕರೆಕ್ಟ್ ಅಲ್ವಾ? ಅಲ್ವಾ? ಅಷ್ಟಕ್ಕೆ ಬರೋದು, ಅದು ಅಷ್ಟೆಲ್ಲ ಬರೋದಿಲ್ಲ. ಅಂದ್ರೆ ಎರಡನೇ ಕಾಲಕ್ಕೆ, ಅಂದ್ರೆ ಯಾವ ಎರಡನೇ ಕಾಲದಲ್ಲಿ ಬೇಕಾದ್ರೆ ಆ ಎರಡನೇ ಕಾಲವನ್ನು ನಿಧಾನ ಮಾಡುವುದು ಹೇಗೆ? ನಿಜವಾಗಾದ್ರೆ
ಆ ಘಾತಕ್ಕೆ ಹೆಜ್ಜೆ ಊರ್ಬೇಕಲ್ಲ, ಹೆಜ್ಜೆಗೆ ಇದು ಭೈರವಿಗೆ ಆಗುವಾಗ ಊರುದು ಹೇಗೆ? ಆಗುದಿಲ್ಲ. ಅಲ್ಲ, ನಿಜಕ್ಕಾದ್ರೆ ಸಿಂಗಲಲ್ಲಿ ನಿಲ್ಬೇಕಲ್ಲ, ಟಂಗ್ ಟಂಗ್ ಟಂಗ್ಗೆ ಒಂದು ಇದಕ್ಕಾದ್ರೂ ನಿಲ್ಬೇಕಲ್ಲ ಲೆಕ್ಕಾಚಾರ ಪ್ರಕಾರ. ಈಗ ನಿಮ್ಮದು ಕೇಳ್ತೇನೆ, ನೀವು ಎಷ್ಟನೇ ವರ್ಷ ಅಂತ ಹೇಳ್ತೀರಿ? ಅಲ್ಲ, ಇಸ್ವಿ ಯಾವುದು, ಯಾವ ಇಸ್ವಿ? ಶಾಸ್ತ್ರಿಗಳೇ ಅದನ್ನು ಇಟ್ಕೊಳ್ಳಿ, ಮೈಕ್ ಕೈಯಲ್ಲಿ ಇಟ್ಕೊಳ್ಳಿ, ಮಾತಾಡುದಲ್ಲ ಈಗ, ಅದನ್ನು ಮೈಕ್ ಕೈಯಲ್ಲಿ ಇಟ್ಕೊಳ್ಳಿ, ಕೇಳ್ಬೇಕಲ್ವಾ ಅಂತ. ನಿಮ್ಮದು ಪ್ರಶ್ನೆ ಕೇಳಿದ ಉತ್ತರ ಹತ್ತಿರ ಎಷ್ಟನೇ? ಎಷ್ಟನೇ ಇಸ್ವಿ? ಇಸ್ವಿ ಯಾವುದು? ಸುಮಾರು 60. ನಿಮ್ಮ ಡೇಟ್ ಆಫ್ ಬರ್ತ್ ಇಸ್ವಿ ಯಾವುದು? 66. ಮತ್ತೆ 7 66 ಅಲ್ಲ, 66 ಪ್ಲಸ್ 5 ಎಷ್ಟಾಯ್ತು? 69 ಅಲ್ವಾ? ಹೌದು. 66 5 66 71 ಆಯ್ತು. 71 ಮತ್ತೆ 7 78 ಆಯ್ತು. 78 ಇಸ್ವಿ ಅಲ್ವಾ? 37-38 ವರ್ಷ ಆಯ್ತು. ಅಂದ್ರೆ ನಾನು ಯಾಕೆ ಹೇಳಿದ್ರೆ, ಈ ಎಲ್ಲ ವ್ಯತ್ಯಾಸಗಳು ನೀವು ನೋಡಿರ್ಬೇಕಲ್ಲ. ಈ ನಾನು ಹೇಳಿದ ವ್ಯತ್ಯಾಸ ಅಲ್ವಾ? ನಿಮ್ಗೆ ನೆನಪುಂಟ ನಾನು ಹೇಳಿದ್ದು ಸರಿಯಾದ? ಅಲ್ಲ, ಯಾಕಂದ್ರೆ ಅವರು ನಿಡ್ಲೆ ನರಸಿಂಹಭಟ್ರ ಶಿಷ್ಯ ಆಗಿರುವುದರಿಂದ ಅವರಿಗೆ ಅದು ಸ್ಪಷ್ಟ ಗೊತ್ತಿಲ್ಲ. ಕೆಲವು ವರ್ಷದ ಹಿಂದೆ ಅಂದ್ರೆ ಎಷ್ಟು ವರ್ಷ ಅಂದಾಜು? ಬಲಿಪರಲ್ಲಿ ಈಗ ನಾನು ಆಮೇಲೆ ಇಲ್ಲಿ ರೆಕಾರ್ಡ್ ಮಾಡಿದೆವು. ಮಾಡುವಾಗ ನಾನು ಇದನ್ನು ಹೇಳಿ ಅದು ಹೌದು ಅಂತ ಹೇಳಿ ಅವರು ಮತ್ತೆ ಆ ರೀತಿ ಇರಬಾರ್ದು, ಕುರುಪಿದ್ರು. ಕುರುಪು ಕೂಡ ಮೊದಲು ನಾವು ಇದಕ್ಕೆ ತಲೆಗೆಳದಿಂದ ನಿಲ್ಲಿಸುವುದು, ನಾವು ನಿಲ್ಲಿಸಬಾರದು ಅಂತಿಲ್ಲ. ಮತ್ತೆ ಭಾಷೆ ಈಗ ಮಾಡಿದ ಇವರು ಹೇಳಿದ ಈ ಅದು ಕರೆಕ್ಟ್, ಅದು ಅಂತೆ ಸೂಟ್ ಆಗ್ತದೆ. ಈಗ ಕುಣಿತ ಗುರುಕಾಗ್ತದೆ, ಬಾಯಿ ಕುಣಿಲಿಕ್ಕೂ ಇದಾಗ್ತದೆ, ಮತ್ತೆ ಜಂಟ ಅಂತ ಕರೆಕ್ಟ್ ಆಗ್ತದೆ. ಕರೆಕ್ಟ್. ಅಂದ್ರೆ ನಿಜವಾಗಿ ಏನಂದ್ರೆ, ಈ 3 ವಿಭಾಗಗಳ ಒಟ್ಟಿಗೆ ಕೂತ್ಕೊಂಡು ಒಂದು ನಿರ್ದೇಶನಕ್ಕೆ ಅಳವಡುವುದಿಲ್ಲ, ಅದು ಬಹಳ ಮುಖ್ಯ. ಈಗ ಏನಾಯ್ತು, ಈಗ ನಾನು ನಿರ್ದೇಶನ ಮಾಡಿ ಇಟ್ಕೊಳ್ಳಿ, ಇವ್ರು ಯಾರು ಮೇಳಕ್ಕೆ ಹೋಗಿದ್ದಾರೆ ಅವರು ಕೇಳ್ತಾರೆ, ಇವ್ರು ಹೇಳುವುದು ನಾವೆಲ್ಲ ಮೇಳದಲ್ಲಿ ತಿರುಗಾಟ ಮಾಡಿ 30 ತಿರುಗಾಟ 40 ತಿರುಗಾಟ ಮಾಡಿರೋರು ಇವ್ರಿಂದ ಹೇಳುವುದು ಅಂತ ಹೇಳ್ತಾರೆ. ಈ ಒಂದು ಉತ್ತುರುಡುತನವನ್ನು ನಿಲ್ಲಿಸಿ ನಾವೆಲ್ಲರೂ ವಿದ್ಯಾರ್ಥಿಗಳು, ನಾನು ತಪ್ಪು ಹೇಳಿದ್ರೆ ಅವ್ರು ಹೇಳಬೇಕು, ನೋಡಿ ಹಾಗೆ ಈ ತೊಂದರೆ ಬರ್ತದೆ ಅಂತ ಹೇಳಬೇಕು, ಆಗ ನಾನು ಸರಿ ಮಾಡಿಕೊಡ್ತೇನೆ ಅಲ್ವಾ? ಆ ಥರ ನಾವು ಹೊಂದಾಣಿಕೆ ಮಾಡಿಕೊಂಡು ಹೊಸದಾಗಿ ಮಾಡದೇ ಇದ್ರೆ, ನಾನು ಸುಮಾರು 60ನೇ ಇಸ್ವಿಯಲ್ಲಿ ನೋಡಿದಂತಹ ರಂಗಭೂಮಿ ಇವತ್ತಿಗೆ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ನೀವು ಹೇಳಿದ ಪ್ರಶ್ನೆ ಏನಂತ ಹೇಳಿದ್ರೆ, ಎಲ್ಲಿವರೆಗೆ ಹಿಂದಕ್ಕೆ ಹೋಗ್ಬೋದು ಅಂತ. ಹೌದು, ಹಿಂದಕ್ಕೆ ಹೋಗುದು ಎಲ್ಲಿವರೆಗೆ ಅಂತ ಹೇಳಿದ್ರೆ, ಅದು ಹಿಂದಕ್ಕೆ ಮುಂದಕ್ಕೆ ಅಂತ ಅಲ್ಲ. ಇವತ್ತು ಕೂಡ ನೋಡಿ, ನಾನು ಹೇಳಿದ ಕೂಡ ಹೇಗೆ ಸರಿಬಾರಿಸಿರೋದು. ಹೌದು, ಬಾರಿಸಿದ್ರಲ್ಲ. ಅಂದ್ರೆ ಅವರಿಗೆ ಗೊತ್ತುಂಟು ಅವರಿಗೆ, ಅದು ಗೊತ್ತುಂಟು. ಯಾಕಂದ್ರೆ ಎಲ್ಲವನ್ನೂ ಅವರು ಮೈಗೂಡಿಸ್ಕೊಂಡಿದ್ದಾರೆ. ಆ ಇಷ್ಟು ವರ್ಷದಲ್ಲಿ ಬರುವಾಗ ಒಳ್ಳೆದು ಕೆಟ್ಟದು ಅಲ್ಲದ್ದು ಹೌದಾದ್ದು ಎಲ್ಲವನ್ನೂ ಅವರು ಒಂದು ವೆರೈಟಿ ಇಟ್ಕೊಳ್ತಾರೆ ಅವರು. ನಾನು ಹೇಗೆ ಅಗರಿಗೆ ಹೇಳಿದ್ರು, ಅಗರಿಗೆ ಹಾಗೆ ಹೇಳಿದ್ರು ನಾನೀಗ, ಆದ್ರೆ ನಾನು ನೆನಪು ಇಟ್ಕೊಂಡಿದ್ದೇನೆ. ಹಾಗೆ ಪ್ರತಿಯೊಂದು ಕೂಡ ನೆನಪಲ್ಲಿ ಇದೆ. ಅದು ನಾಟಿನವರಲ್ಲಿದೆ, ಮಧ್ಯವರಲ್ಲಿದೆ, ಭಾಗವತರಲ್ಲಿದೆ. ಇದು ನೋಡಿ, ಇದರ ಬೆಲೆ ಇದು ಅಂತ ಹೇಳಲಿಕ್ಕೆ ಒಬ್ಬ ಬರಬೇಕು, ಮತ್ತೆ ಅವ ಹೇಳಿದ್ದನ್ನು ಕೇಳಬೇಕು. ಹೌದು. ಈಗ ನಾನು ಕುರಿಯ ಗಣಪತಿ ಶಾಸ್ತ್ರಿ ಅವರು ಹೋಗ್ತಾರೆ, ಅವ್ರು ನನ್ನ ಹೋಗ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ, ಅವ್ರು ಗ್ರಾಜುಯೇಟ್ ಅಲ್ವಾ, ಕರೆಕ್ಟ್, ಅವ್ರಿಗೆ ಅರ್ಥ ಆಗ್ತದೆ. ಈ ನಮ್ಮಲ್ಲಿ ಇರುವುದೇನು ತಿಳಿದ್ರೆ, ಈ ಮೇಳದ ಸಂಸ್ಕಾರ ಉಂಟಲ್ಲ, ಅದು ಇವರು ದೊಡ್ಡ ಗೊತ್ತಾಗ್ತದೆ. ನಾವು ಹೊಸ ರೀತಿ ಮಾಡಿದ್ರೆ ಹಳೆ ಒಳ್ಳೆದನ್ನು ತರುವುದಿಲ್ಲ ಅಂತ ಅರ್ಥ. ಹೌದು ಹೌದು, ಹೊರತು ಹಳೆಯದು ಹಳದು ಮಾಡಿದನ್ನೆಲ್ಲ ತರುವುದಿಲ್ಲ. ಕರೆಕ್ಟ್, ಹೌದು. ಆದ್ರಿಂದ ಅದು ಆ ಕೆಲಸ ಮಾಡಲಿಕ್ಕೆ ಉಂಟು. ಬೇರೆ ಅಂತ ಹೇಳಿ ನಿಮ್ಮ ಸಮಸ್ಯೆ
ಅದೇ ಇದು ಇಷ್ಟೇ ಇದ್ದದ್ದು ಭೈರವಿ ಮಾರವಿ. ಮತ್ತೆ ಅದೊಂದಿತ್ತು ಏನು, ಅದೇ ಆಗ ಹೇಳಿದ್ನಲ್ಲ, ಆ ಜಂಪೆಯನ್ನು, ಸಂಗೀತದ ಜಂಪೆಯನ್ನು, ಅದನ್ನು ಆ ತ್ವರಿತವೂ ಅಲ್ಲ, ಅದೊಂದು ರೀತಿ ಬೇರೆಯಾಗಿ ಅದೊಂದು ಸಮಸ್ಯೆ ಇದೆ. ಹಾ, ಈಗ ಹೆಚ್ಚಿನ ಭಾಗವತರು ಏನು ಮಾಡ್ತಾ ಇದ್ದಾರೆ ಅಂದ್ರೆ ನಿಧಾನ ತಿರುವಿಡೆ ಅಂತ ಅವರು ಇದರಲ್ಲಿ ಬಾರಿಸ್ತಾರೆ. ಹಾ, ಪದ್ಯವನ್ನು ತ್ವರಿತ ತಿರುವಿಡೆಯಲ್ಲಿ ಹಾಡ್ತಾರೆ. ತ್ವರಿತ ತಿರುವಿಡೆಯಲ್ಲಿ ಹಾಡು ಅದು ಮಂಡೆ ಚಿತ್ತದ ಕ್ರಮ. ಅವರಿಗೆ ಏನಾಯ್ತು ಅಂದ್ರೆ ಈ ನಿಧಾನ ಜಂಪೆಯನ್ನು ತಿರುವಿಡೆಯನ್ನು ಹೇಳಲಿಕ್ಕೆ ಅವ್ರಿಗೆ ಏನೋ ತೊಡಕಿದಿರಬೇಕು, ಕೆಲವರು ಅಭ್ಯಾಸ. ಹೌದು ಹೌದು. ಇವರು ಶಿಷ್ಯತ್ವ ಮಾಡಿದ್ರು, ಏನ್ ಮಾಡಿದ್ರು ಅದನ್ನು ಮಾತ್ರ ಕಾಪಿ ಮಾಡಿದ್ರು. ಹೀಗೆ ಮಾಡಿದ್ರು, ಹೀಗೆ ಮಾಡಿದ್ರೆ ಈಗ ಮಾಡಿದ್ರೆ ಇವತ್ತು ಕೌಟ್ ಆಗ್ತದೆ. ನೀವು ಅಮ್ಮಣ್ಣಾವಿಗೆ ಹೀಗೆ ಮಾಡೋಣ, ಬಾರಿಸಿ ಒಂದು ದಿವಸ ಮಾಡಿ ಹೋಗ್ತಾರೆ ಅವರು. ಎಂತ ಮಾಡ್ತಾರೆ ಅದು ಇರುವುದು. ಹೀಗೆ ಮಾಡಿದ್ರೆ ಮೊದಲು ಏನ್ ಮಾಡೋದು, ಈ ಕದಮ್ಮಿಗೆ ತಯಾರಿರ್ಬೇಕಲ್ಲ, ನಿಮ್ಮ ಮಾತು ಕಳಿಸಿರೋದು ಬೇಡ, ಇವಲ್ಲೇ ಬೇಡ, ಇಷ್ಟೇ ಕತೆ ಆಗ್ತದೆಲ್ಲ. ಅದು ಬಹಳ ಬುದ್ಧಿವಂತಿಕೆನಲ್ಲ. ಅದ್ರಲ್ಲಿ ಏನಾಯ್ತು, ನಿಧಾನ ತಿರುವುಡೆಯ ಲಕ್ಷಣವೇ ಹೊರಟೋಯ್ತು.
ಅಲ್ಲ, ಇದು ಸರಿಯಾದ ಕ್ರಮ ಅಲ್ಲ. ಯಾಕಂದ್ರೆ ಜಾಗದಲ್ಲಿ ನಿಧಾನ ತಿರುಡೆ ಪೆಟ್ಟು, ಬಾಯಲ್ಲಿ ತ್ವರಿತ ತಿರುಡೆ ಮಾತಾಡು. ಇಡೀ ರಂಗದ ಎಲ್ಲಾ ಭಾಗಗಳು ಯೂಸ್ ಮಾಡುವಂತ ದೊಡ್ಡ ಒಂದು ತೊಂದರೆ ಇದೆ. ಇದರಲ್ಲಿ ಹೆಜ್ಜೆ ಹಾಕಿ ಬರುವುದಿಲ್ಲ. ರಾಮ ಆನಂದ ಹೆಜ್ಜೆ ಹಾಕಿದ್ರೆ ರಾಮ ಆಗುದಿಲ್ಲ, ಧೂಮ ಆಗ್ತದೆ. ಇದನ್ನು ನನಗೆ 2-3 ಯುವ ಕಲಾವಿದರು ನನಗೆ ಹೇಳಿದ್ದಾರೆ. ಏನಂತ ಅಂದ್ರೆ ಕಂಡವಟ್ಟೆ ಫಾಸ್ಟ್ ಆಯ್ತು, ಅದು ತ್ರಿವಿಡೆ ಹಾಗೆ ಕಾಣ್ತದೆ, ಆದ್ರೆ ಅದು ತ್ರಿವಿಡೆ ಅಲ್ಲ ಅಂತ. 2-3 ದೋಂಕ ತಂಗಿ ಕುಡಿಬೇಕು ಅವರು. ದೋಂಕ ತಂಗಿ ದೋಂಕದ ಕುಡಿಯಲ್ಲ ಅಷ್ಟೇನೆ. ಆದ್ರೆ ಇದು ಇವರ ಅದೇಂತ ಮಂಡಚ್ಚದ ಆ ಡಿಸೈನ್ ಉಂಟಲ್ಲ, ಅದನ್ನು ತರಲಿಕ್ಕೆ ಮಾಡುದು ಅವ್ರಿಗೆ ಗೊತ್ತಿಲ್ಲ. ಈಗ ನಾನು ಹೇಳಿದ ಎಲ್ಲಾ ಭಾಗವತಗಳಿಗೂ ಶಾಸ್ತ್ರೀಯವಾದ ಹಳೆ ಕ್ರಮದ ಪದ್ಯ ಹಾಕಿ ಬರ್ತದೆ. ಹೌದು, ಯಾಕಂದ್ರೆ ನಾನು ಕೇಳಿದೆ ಹಾಡು. ಇದು ಏನು ಅಂತ ಹೇಳಿದ್ರೆ, ಇದು ಇವರ ಶೈಲಿ ಅಂತ ಹೇಳ್ಕೊಂಡು ಇವರನ್ನು ಸಾಧನೆ ಮಾಡುದು, ಯಕ್ಷಗಾನ ಸಾಧನೆ ಮಾಡುದಲ್ಲ, ಇವರನ್ನು ಸಾಧನೆ ಇನ್ನೇನು ಅಷ್ಟೇ ಸರ್. ಅಲ್ಲಿಗೆ ಒಂದು ನಮಗೆ ಎಲ್ಲ ತಾಳದ್ದು ಇದು ಎಲ್ಲ ಸಿಕ್ಕಿದೆ ಆಗಾಯ್ತು. ಅಂದ್ರೆ ಮೊದಲು ಅಕ್ಷರ ರೂಪದಲ್ಲಿ ಅದನ್ನು ಓದಿ, ಅಂದ್ರೆ ಛಂದಸ್ಸಿಗೆ ಅನುಗುಣವಾಗಿ ಓದಿ ಅದಕ್ಕೆ ರಾಗ ಹಾಕಿ ಹಾಡುವ ಬಗೆ ಹೇಗೆ ಅಂತ ನೀವು ತುಂಬಾ ಚೆನ್ನಾಗಿ ಹೇಳಿಬಿಟ್ರಿ. ನಿಮಗೆ ಹಾಗೂ ಮಣಿಹುಂಡ ಸುಬ್ರಹ್ಮಣ್ಯ ಶಾಸ್ತ್ರಿಗಳಿಗೆ ಇಬ್ಬರಿಗೂ ಕೂಡ ಎಲ್ಲ ಯಕ್ಷಗಾನ ಕಲಾಭಿಮಾನಿಗಳು, ಅದರಲ್ಲೂ ತೆಂಕುತಿಟ್ಟು ಕಲಾಭಿಮಾನಿಗಳ ಪರವಾಗಿ ಅನಂತ ಕೃತಜ್ಞತೆಗಳು. ನಾನು ಏನು ಆಶಿಸ್ತೇನೆ ಅಂತಂದ್ರೆ, ಕೊನೆಯ ಪಕ್ಷ ಇದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗದೆ ಹೋದ್ರು ಇತ್ತೀಚಿನವರು ಕೊನೆ ಪಕ್ಷ ಅದನ್ನು ಕಲ್ತುಕೊಂಡಾದ್ರೂ ಇರಲಿ ಎನ್ನುವ ಕಾರಣಕ್ಕೆ ಇದನ್ನು ಮಾಡಿರುವಂಥದ್ದು. ಇದರ ಫಲ ಈಗಲೇ ಬರಲಿಕ್ಕಿಲ್ಲ, ಆದರೂ ಒಂದಷ್ಟು 10-15 ವರ್ಷ ಹೋದ್ಮೇಲಾದ್ರೂ ಇದೊಂದು ಅದ್ಭುತ ದಾಖಲೆಯಾಗಿ ಉಳಿಲಿ, ಕಲಿಯುವವರಿಗೆ ಮಾರ್ಗದರ್ಶಿ ಆಗಲಿ ಅನ್ನುವಂಥ ಒಂದು ದೃಷ್ಟಿಕೋನದಿಂದ ಇದನ್ನು ಮಾಡಿರುವಂಥದ್ದು. ನಿಮ್ಮ ಇಬ್ಬರ ಸಹಕಾರಕ್ಕೂ ಕೂಡ ಅನಂತ ಕೃತಜ್ಞತೆಗಳು ಸರ್. Thank you.